ಸೈಂಟ್ ಸೆಬೆಸ್ಟಿಯನ್ ಚರ್ಚ್ ಹೆರ್ಮನ್ನೂರ್, ಜನಾಬ್ ಮೊಹಮ್ಮದ್ ಕುಂಜಿ ಖತೀಬರು ಮಸ್ಜಿದುಲ್ ಹುದಾ ತೊಕ್ಕೋಟ್ ಇವರನ್ನು ನಾನು ವೇದಿಕೆಯತ್ತ ಆಹ್ವಾನಿಸುತ್ತಿದ್ದೇನೆ. ಜನಾಬ್ ಇಲಿಯಾಸ್ ಇಸ್ಮಾಯಿಲ್ ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀ ಪ್ರಸಾದ್ ರೈ ಕಲ್ಲೆಮಾರ್ ಅಧ್ಯಕ್ಷರು ಸದ್ಭಾವನಾ ವೇದಿಕೆ ಉಳ್ಳಾಲ ಇವರೆಲ್ಲರನ್ನು ವೇದಿಕೆಯತ್ತ ಆಹ್ವಾನಿಸುತ್ತಿದ್ದೇನೆ. ಇಂತಹ ಪವಿತ್ರ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಸ್ನೇಹಿತರು ಒಟ್ಟು ಸೇರಿ ಸೌಹಾರ್ದ ಮತ್ತು ಸಹಬಾಳ್ವದ ಸಂದೇಶವನ್ನು ಹರಡುವುದು ನಿಜವಾಗಿಯೂ ಸಂತೋಷದ ವಿಷಯವಾಗಿದೆ. ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸುತ್ತಿದ್ದೇವೆ. ಕಿರಾತ್ಗಾಗಿ ಫುವಾದ್ ಮುಜಮ್ಮಿಲ್ ಅಬ್ಬಾಸ್ ಇವರನ್ನು ಆಹ್ವಾನಿಸಿದ್ದೇನೆ. ಅಊಝು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. هو الذي أنزل من السماء ماء لكم منه شراب ومنه شجر فيه تسيمون ينبت لكم به الزرع والزيتون والنخيل والأعناب ومن كل الثمرات إن في ذلك لآية لقوم يتفكرون وسخر لكم الليل والنهار والشمس والقمر والنجوم مسخرات بأمره إن في ذلك لآيات لقوم يعقلون وما ذرأ لكم في الأرض مختلفا ألوانه إن في ذلك لآية لقوم يذكرون وهو الذي سخر البحر لتأكلوا منه لحما طريا وتستخرجوا منه حلية تلبسونها وترى الفلك مواخر فيه ولتبتغوا من فضله ولعلكم تشكرون وألقى في الأرض رواسي أن تميد بكم وأنهارا وسبلا لعلكم تهتدون وعلامات وبالنجم هم يهتدون أفمن يخلق كمن لا يخلق أفلا تذكرون وإن تعدوا نعمة الله لا تحصوها إن الله لغفور رحيم صدق الله العظيم. ಎಲ್ಲ ಆತ್ಮೀಯ ಬಂಧುಗಳನ್ನು ಸ್ವಾಗತಿಸುತ್ತಾ ಸ್ಮ್ಯಾಶ್ ಬ್ಯಾಡ್ಮಿಂಟನ್ ಕ್ಲಬ್ ತೊಕ್ಕೋಟು, ಸದ್ಭಾವನಾ ವೇದಿಕೆ ಉಳ್ಳಾಲ, ಹೊಸಕುರಲ್ ಬಳಗ ತೊಕ್ಕೋಟು ಹಾಗೆ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ 4 ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದಂತಹ ಸೌಹಾರ್ದ ಇಫ್ತಾರ್ ಕೂಟ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮವರೇ ಆದಂತಹ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರೂ ಆಗಿರುವಂತಹ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ಲಯನ್ ಪ್ರಸಾದ್ ರೈ ಕಲ್ಲಿಮಾರ್ ಇವರು ವಹಿಸಿಕೊಂಡಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸಂದೇಶಕ್ಕಾಗಿ ನಮ್ಮ ವರ್ಷಂಪ್ರತಿಯ ವಾಡಿಕೆಯಂತೆ 3 ಮಂದಿ ನಾವು ಮುಖ್ಯ ಅತಿಥಿಗಳನ್ನು ಆಹ್ವಾನಿಸ್ತೇವೆ. ಅದರಲ್ಲಿ ಮೊದಲನೇದಾಗಿ ನಮಗೆ ಯಾವಾಗಲೂ ಮಾರ್ಗದರ್ಶನ ನೀಡುತ್ತಿರುವಂತಹ ನಮ್ಮ ಹತ್ತಿರದ ಉಳ್ಳಾಲದ ಹೃದಯ ಭಾಗವಾಗಿರುವಂತಹ ತೊಕ್ಕೋಟಿನ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋರವರು. ಯಾವತ್ತೂ ಇಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವವರು, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ಬಂದು ಆಶೀರ್ವಾದವನ್ನು ನೀಡುವವರು, ಇಂತಹ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವವರು. ಅವರು
ಅತ್ಯಂತ ಸಮಯಕ್ಕೆ ಸರಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬರು ಸೌಹಾರ್ದ ಸಂದೇಶ ನೀಡುವವರು ಜನಾಬ್ ಮಹಮ್ಮದ್ ಕುಂಜಿ, ಖತೀಬರು, ಮಸ್ಜಿದುಲ್ ಹುದಾ ತೊಕ್ಕೋಟು, ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು, ಜಮಾತೆ ಇಸ್ಲಾಮಿ ಹಿಂದಿನ ರಾಜ್ಯ ಕಾರ್ಯದರ್ಶಿಗಳು, ಹೀಗೆ ಹಲವು ಹುದ್ದೆಗಳಲ್ಲಿದ್ದಾರೆ. ಒಳ್ಳೆಯ ವಾಗ್ಮಿ, ನಿರರ್ಗಳವಾಗಿ ಧಾರ್ಮಿಕವಾದಂತಹ ಆಧ್ಯಾತ್ಮಿಕವಾದಂತಹ ವಿಷಯವನ್ನು ಇನ್ನೊಬ್ಬರಿಗೆ ಮನಮುಟ್ಟುವಂತೆ ಮಾತನಾಡುವಲ್ಲಿ, ತಿಳಿಸುವಲ್ಲಿ ಅದ್ವಿತೀಯರು. ಅಂತಹ ಪ್ರಮುಖರು ಯಾವತ್ತೂ ನಮ್ಮ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಬಂದು ಸಹಕಾರ ನೀಡುವವರು, ಒಳ್ಳೆಯ ಸಂದೇಶವನ್ನು ನೀಡುವವರು ಜನಾಬ್ ಮಹಮ್ಮದ್ ಕುಂಜಿ ಅವರು. ಅವರನ್ನು ಕೂಡ ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಸೌಹಾರ್ದ ಸಂದೇಶಕ್ಕಾಗಿ ನಮ್ಮ ಆತ್ಮೀಯರು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಹರೇಕಳ ರಾಮಕೃಷ್ಣ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ರವೀಂದ್ರ ರೈ ಕಲ್ಲಿಮಾರ್ ಅವರನ್ನು ನಿರೀಕ್ಷಿಸ್ತಾ ಇದ್ದೇವೆ. ಅನಿವಾರ್ಯ ಕಾರಣಗಳಿಂದಾಗಿ ನಮ್ಮ ಇನ್ನೊಬ್ಬರು ಮುಖ್ಯ ಅತಿಥಿಗಳಿಗೆ ಬರಲಿಕ್ಕೆ ಆಗದಿದ್ದರಿಂದ ಅವರನ್ನು ಈ ಕ್ಷಣದಲ್ಲಿ ಸಂಪರ್ಕಿಸಿದಾಗ ಬರ್ತೇನೆ, ಇಲ್ಲದಿದ್ದರೂ ಅವರು ನಮ್ಮ ಕಾರ್ಯಕ್ರಮಕ್ಕೆ ಯಾವತ್ತೂ ಬರುವವರು, ಈಗಲೂ ಬರ್ತೇನೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಅವರ ನಿರೀಕ್ಷೆಯಲ್ಲಿ ಅವರನ್ನು ಸ್ವಾಗತಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿ ಇರುವಂತಹ ಈ ಸ್ಮ್ಯಾಶ್ ಬ್ಯಾಡ್ಮಿಂಟನ್ ಕ್ಲಬ್ ತೊಕ್ಕೋಟು ಇದರ ಅಧ್ಯಕ್ಷರು ಜನಾಬ್ ರಫೀಕ್ ಪೋಕ ನಮ್ಮೊಂದಿಗಿದ್ದಾರೆ. ಈ ಒಂದು ಒಳ್ಳೆಯ ವಾತಾವರಣ, ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸ್ತಾ ಇದ್ದೇವೆ. ಒಂದು ಒಳ್ಳೆಯ ವಾತಾವರಣದಲ್ಲಿ ಶಾಂತಿಯ ಒಂದು ಸೌಹಾರ್ದತೆಯ ಸಂಕೇತದಂತಿರುವಂತಹ ಈ ವಾತಾವರಣದಲ್ಲಿ ಈ ಕಾರ್ಯಕ್ರಮ ಅವರ ಸಹಕಾರದಿಂದ, ಅವರ ಕ್ಲಬ್ಬಿನ ಸದಸ್ಯರ ಸಹಕಾರದಿಂದ ನಡೆಯುತ್ತಾ ಇದೆ. ಎಲ್ಲರನ್ನು ಅತ್ಯಂತ ಆತ್ಮೀಯತೆಯಿಂದ ಅವರ ಎಲ್ಲರ ಪರವಾಗಿ ಶ್ರೀಯುತ ರಫೀಕ್ ಪೋಕ ಅವರನ್ನು ಸ್ವಾಗತಿಸ್ತಾ, ಹಾಗೆ ಇನ್ನೊಬ್ಬರು ಜಮಾತೆ ಇಸ್ಲಾಮಿ ಹಿಂದಿ ಇದರ ಉಳ್ಳಾಲ ವಲಯದ ಅಧ್ಯಕ್ಷರು ಜನಾಬ್ ಇಲ್ಯಾಸ್ ಇಸ್ಮಾಯಿಲ್, ಇಂತಹ ಕಾರ್ಯಕ್ರಮಗಳಿಗೆ ಯಾವತ್ತೂ ಸಹಕಾರ ನೀಡುವವರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಒಂದು ಕರೆಗೆ ಹೋಗೊಟ್ಟು, ಅದರಲ್ಲೂ ಹೆಚ್ಚಾಗಿ ನಾವು ದೂರವಾಣಿಯ ಮುಖಾಂತರವೇ ಸಂಪರ್ಕಿಸುವುದು. ಆದರೆ ಎಲ್ಲರಿಗೂ ಗೊತ್ತಿದೆ, ಫೋನ್ ಮಾಡಿದ ಕೂಡಲೇ ಎಲ್ಲರೂ ಹೇಳುವುದು ಸೌಹಾರ್ದ ಕೂಟ, ಯಾವುದು ಈ ಸಲ ಇಫ್ತಾರ್ ಕೂಟ, ದೀಪಾವಳಿ, ಕ್ರಿಸ್ಮಸ್, ಎಲ್ಲರಿಗೂ ಗೊತ್ತಿದೆ, ಅದು ಬಾಯಿಹಾಟ ಆಗಿ ಹೋಗಿದೆ. ಇದು ಹೊಸಕುರಲ್ ಬಳಗದಿಂದ ನಿರಂತರವಾಗಿ 14ನೇ ವರ್ಷ ಸದ್ಭಾವನಾ ವೇದಿಕೆ ಜೊತೆಯಾಗಿ ಸರಿಸುಮಾರು 8-9 ವರ್ಷಗಳು, ಇದೀಗ ಕಳೆದ 3-4 ವರ್ಷಗಳಿಂದ ಸ್ಮ್ಯಾಶ್ ಬ್ಯಾಡ್ಮಿಂಟನ್ ಕ್ಲಬ್ ತೊಕ್ಕೋಟು ಇದರ ಆಶ್ರಯದಲ್ಲಿ ಈ ಸೌಹಾರ್ದ ಕಾರ್ಯಕ್ರಮಗಳು ಮುಂದುವರಿತಾ ಇದೆ. ಸೌಹಾರ್ದ ಕ್ರಿಸ್ಮಸ್ ಕಾರ್ಯಕ್ರಮ ಆಗ್ತಾ ಇದೆ, ಸೌಹಾರ್ದ ದೀಪಾವಳಿ ಆಗ್ತಾ ಇದೆ, ಸೌಹಾರ್ದ ಇಫ್ತಾರ್ ಸಂದೇಶ, ಆಯಾಯ ಕಾಲಧರ್ಮಕ್ಕೆ ಅನುಗುಣವಾಗಿ ಆಯಾಯ ಕಾಲಧರ್ಮದ ಕಾರ್ಯಕ್ರಮಗಳನ್ನು ಸಮಾಜದ ಎಲ್ಲರನ್ನು ಸೇರಿಸುವ ಮೂಲಕ ಮಾಡ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮಕ್ಕೆ ನೀವುಗಳೆಲ್ಲರೂ ಬಂದು ಸೇರುವುದು ದೊಡ್ಡ ವಿಶೇಷ. ಹಾಗಾಗಿ ನಿಮಗೆಲ್ಲರಿಗೂ ದೊಡ್ಡ ನಮಸ್ಕಾರದೊಂದಿಗೆ ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನು ಸ್ವಾಗತಿಸ್ತಾ, ಕಾರ್ಯಕ್ರಮದ ಕುರಿತಾಗಿ ಆಗಲೇ ಹೇಳಿದೆ, ಸಮಾಜವನ್ನು ಒಗ್ಗೂಡಿಸುವಂತಹ ಒಂದು ಸಣ್ಣ ಪ್ರಯತ್ನ ಆರಂಭ ಆಗಿ 14 ವರ್ಷ ಆಯಿತು. ಅದಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕಾಲಕಾಲಕ್ಕೆ ಜೊತೆಯಾಗುತ್ತಾ ಇವೆ. ಕಾಲಕಾಲದ ಕಾರ್ಯಕ್ರಮಗಳಿಗೆ ಆಯಾಯ ಪರಿಸರದ ಆಯಾಯ ಸಂಘ ಸಂಸ್ಥೆಗಳು ನಮಗೆ ಸಹಕಾರ ನೀಡುತ್ತಿರುವುದು ಒಂದು ವಿಶೇಷ. ಅಂತಹದರಲ್ಲಿ ಸೌಹಾರ್ದ ಇಫ್ತಾರ್ ಕೂಟಕ್ಕೆ ಅದರದ್ದೇ ಆದಂತಹ ಒಂದು ಮಹತ್ವದಲ್ಲಿ ಆಯಾಯ ಸಂಘಟನೆಗಳು ನಮಗೆ ಜೊತೆ ಸೇರ್ತಾ ಇವೆ. ಸಮಾಜವನ್ನು ಒಗ್ಗೂಡಿಸುವುದಂತ ಹೇಳಿದರೆ ಎಲ್ಲರನ್ನು ಸೇರಿಸುತ್ತೇವೆ ಎನ್ನುವಂತಹ ಭ್ರಮೆ ಅಲ್ಲ, ಆದರೆ ನಮ್ಮೊಂದಿಗಿರುವಂತಹ ನಮ್ಮ ಸದ್ಭಾವನಾ ವೇದಿಕೆಯ ಉದ್ದೇಶವೇ ಅದುವೇ. ಒಳ್ಳೆಯ ಮನಸ್ಸುಳ್ಳಂತಹ, ಸಮಾನ ಮನಸ್ಸುಳ್ಳಂತಹ, ಎಲ್ಲರನ್ನು ಒಟ್ಟು ಸೇರಿಸುವಂತಹ ಸಮಾಜವನ್ನು ಒಂದು ಸಮಾನ ಮನಸ್ಕರ ಸೌಹಾರ್ದದ ಸಾಮರಸ್ಯದ ಸಮಾಜವನ್ನಾಗಿ ರೂಪಿಸುವಂತಹ ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸದ್ಭಾವನಾ ವೇದಿಕೆಯ ಮೂಲಕ ನಾವು ಮಾಡ್ತಾ ಇದ್ದೇವೆ. ಹೊಸಕುರಲ್ ಬಳಗ ಅದಕ್ಕೆ ಜೊತೆಯಾಗುತ್ತಾ ಇದೆ, ಬೇರೆ ಬೇರೆ ಸಂಘಟನೆಗಳು ಅದಕ್ಕೆ ಜೊತೆಯಾಗುತ್ತಾ ಇವೆ. ಮಾದಕ ವ್ಯಸನದಂತಹ ದುಶ್ಚಟಗಳ ವಿರುದ್ಧ ಮಾಹಿತಿ ಕಾರ್ಯಕ್ರಮ, ಸಮಾಜಕ್ಕೆ ಶಾಂತಿ ಸಾಮರಸ್ಯ ಕೊಡುವಂತಹ ಕಾರ್ಯಕ್ರಮ, ಆರೋಗ್ಯಕ್ಕೆ ಬೇಕಾದಂತಹ ಶಿಬಿರಗಳ ಕಾರ್ಯಕ್ರಮ, ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದೇವೆ.
ಸಮಾಜಕ್ಕೆ ಏನು ಪ್ರಯೋಜನ ಆಗುತ್ತದೆ ಎನ್ನುವುದು ನಮ್ಮ ಉದ್ದೇಶ ಅಲ್ಲ. ಆದರೆ ನಮ್ಮಿಂದ ಕಿಂಚಿತ್ತಾದರೂ ಸಮಾಜಕ್ಕೆ ಪ್ರಯೋಜನ ಆದರೆ, ಸಮಾಜಕ್ಕೆ ಇಂತಹ ಕಾರ್ಯಕ್ರಮವನ್ನು ಮಾಡುವವರು ಇದ್ದಾರೆ ಎಂದು ತಿಳಿದರೆ, ಇಂತಹ ಕಾರ್ಯಕ್ರಮವನ್ನು ಮಾಡುವವರ ಜೊತೆ ನಾವು ಸೇರಿಕೊಂಡ್ರೆ ನಮ್ಮಿಂದವೂ ಒಳಿತಾದೀತು, ಸಮಾಜಕ್ಕೂ ಒಳಿತಾದೀತು ಎನ್ನುವಂತಹ ಒಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಡುವಂತಹ ಪ್ರಯತ್ನವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ನಿಷ್ಠೆಯಿಂದ, ಅತ್ಯಂತ ಶ್ರದ್ಧೆಯಿಂದ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ವರ್ಷಕ್ಕೆ ವಿಸ್ತಾರವಾಗುತ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸವಾಗುತ್ತಾ ಇದೆ. ಈ ಸನಿಹದಲ್ಲಿ ನಾನು ಕೇಳಿ ತಿಳಿದ ಹಾಗೆ 7-8 ಸೌಹಾರ್ದ ಇಫ್ತಾರ್ ಕೂಟಗಳಿವೆ. ಬೇರೆ ಬೇರೆ ಧಾರ್ಮಿಕ ಆಚರಣೆಗಳ ಕಾರ್ಯಕ್ರಮ ಇದೆ ಆದಿತ್ಯವಾರ. ಆದುದರಿಂದ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಗಳಿಗೆ ಆದರೂ ನಿಮ್ಮೊಂದಿಗೆ ಇದ್ದು ಹೋಗ್ತೇನೆ ಅಂತ ತುಂಬ ಮಂದಿ ತಿಳಿಸಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ನಮ್ಮ ಉಸ್ಮಾನ್ ಕಲ್ಲಾಪುರವರು ಎದುರಿಗಿದ್ದಾರೆ. ನಿಮ್ಮ ಕರೆಗಾಗಿ ಬರ್ತೇನೆ, ಮತ್ತೆ ನನಗೆ ಅಲ್ಲಿ ಹೋಗ್ಲಿಕ್ಕಿದೆ ಅಂತ ತಿಳಿಸಿದ್ದಾರೆ. ಅವರ ಸೇವಂತಿಗುಡ್ಡೆ ಪರಿಸರದಲ್ಲಿ ಇಂತಹದ್ದೇ ಒಂದು ಕಾರ್ಯಕ್ರಮ ಕೆರೆಬೈಲಿನಲ್ಲಿದೆ, ಉಳ್ಳಾಲದಲ್ಲಿದೆ, ಹತ್ತಿರದಲ್ಲಿ ತುಂಬ ಕಾರ್ಯಕ್ರಮಗಳಿವೆ. ಅದರಲ್ಲಿ ವಿಶೇಷವಾಗಿ 7-8 ಸೌಹಾರ್ದ ಇಫ್ತಾರ್ ಕೂಟಗಳಿರುವುದು ಇವತ್ತಿನ ವಿಶೇಷ. ಅಂತಹ ವಿಶೇಷದ ಮಧ್ಯೆಯೂ ನಮ್ಮ ಕಾರ್ಯಕ್ರಮವನ್ನು ನಾವು ಅತ್ಯಂತ ಪ್ರಾಮಾಣಿಕದಿಂದ ನಡೆಸ್ತಾ ಇದ್ದೇವೆ. ಸಮಾಜ ಇದನ್ನು ತಿಳಿದುಕೊಳ್ಬೇಕು. ಸಮಾಜಕ್ಕಾಗಿ ಏನನ್ನೋ ಮಾಡುವವರಿದ್ದಾರೆ, ಏನೋ ಒಳಿತನ್ನು ಕೊಡುವವರಿದ್ದಾರೆ, ಆ ಮೂಲಕವಾಗಿ ಸಮಾಜದ ಹಿತವನ್ನು ಬಯಸುವವರಿದ್ದಾರೆ ಎನ್ನುವಂತಹ ಸಂದೇಶದ ಮೂಲಕವಾಗಿ ಸಮಾಜಕ್ಕೆ ಮಾಡುವಂತಹ ಒಳಿತು, ಅದು ಸಮಾಜ ಅಂದರೆ ಬೇರೆ ಯಾರೂ ಅಲ್ಲ, ನಾವು ಎಲ್ಲ ಸೇರಿ ಒಬ್ಬೊಬ್ಬರು ಸೇರಿದರೆ ಸಮಾಜ ಆಗುವುದು. ಮನುಷ್ಯ ಯಾವತ್ತೂ ಸಂಘಜೀವಿ, ಒಬ್ಬಂಟಿಯಾಗಿ ಜೀವಿಸಲು ಸಾಧ್ಯವೇ ಇಲ್ಲ. ಅಂತಹ ಒಬ್ಬಂಟಿಯಾಗಿ ಜೀವಿಸಬೇಕಿದ್ರೆ ಅದಕ್ಕೆ ಬೇರೆ 2 ಉದಾಹರಣೆಗಳನ್ನು ಕೊಡ್ತಾರೆ. ಒಂದು, ಅವ ಯಾವುದನ್ನು ತಿಳಿಯದಂತಹ ಮೂರ್ಖನಾಗಿರಬೇಕು ಅಥವಾ ಹುಚ್ಚನಾಗಿರಬೇಕು. ಅದು 2 ಬಿಟ್ಟರೆ ಸಮಾಜ ಒಬ್ಬಂಟಿಯಾಗಿ ಬದುಕಲು ಯಾವತ್ತೂ ಸಾಧ್ಯ ಇಲ್ಲ. ಸಮಾಜದಲ್ಲಿ ಮನುಷ್ಯ ಸಂಘಜೀವಿ. ಆ ಸಂಘಜೀವಿಯಾಗಿ ಮನುಷ್ಯ ಬದುಕಬೇಕಿದ್ದರೆ ಪರಸ್ಪರ ಹೊಂದಾಣಿಕೆಯ ಬದುಕು, ಪರಸ್ಪರ ಸಾಮರಸ್ಯದ ಬದುಕು, ಪರಸ್ಪರ ತಿಳುವಳಿಕೆಯ ಬದುಕು, ಪರಸ್ಪರ ಸೌಹಾರ್ದತೆಯ ಬದುಕು, ಒಬ್ಬರನ್ನೊಬ್ಬರು ಅರಿತುಕೊಂಡು ಬದುಕುವಂತಹ ಸಮಾಜಕ್ಕೆ ಅಂತಹ ಸಂದೇಶಗಳನ್ನು ನೀಡುವಂತಹ ಈ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುತ್ತಿರುವಂತಹ, ನಮ್ಮನ್ನು ಹೊರೆಯುತ್ತಿರುವಂತಹ, ನಮಗೆ ಸದಾ ಬೆಂಬಲವಾಗಿ ನಿಂತಿರುವಂತಹ ಎಲ್ಲ ಸಂಘಟನೆಗಳಿಗೂ ಎಲ್ಲರಿಗೂ ವಂದಿಸುತ್ತಾ, ಇಂತಹ ಸಹಕಾರ ನಿಮ್ಮಿಂದ ಯಾವತ್ತೂ ಬರಲಿ ಎನ್ನುವಂತಹ ಅತ್ಯಂತ ಕಳಕಳಿಯ ಮನವಿಯೊಂದಿಗೆ ನನ್ನ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅತ್ಯಂತ ಸಮಯದ ಮಿತಿಯಲ್ಲಿ ಮಾತುಗಳನ್ನು ಆಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಕೆಲ್ಲಿರುವ ನನ್ನ ಮಿತ್ರರೇ ಹಾಗೂ ಈ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಪಾಲ್ಗೊಂಡಿರುವ ಎಲ್ಲ ಬಂಧು ಭಗಿನಿಯರೇ, ನಾನೇನು ಭಾಷಣ ಕೊಡಲು ಬಂದವನಲ್ಲ. ನಾವೀಗ ಹೇಳ್ತೇವೆ ಏನಂದರೆ, ಆ ಪ್ರೆಸೆನ್ಸ್ ಇಟ್ ಸೆಲ್ಫ್ ಈಸ್ ಎ ಭಾಷಣ. ಆ ಪ್ರೆಸೆನ್ಸ್, ಈಗ ನೋಡಿ ನಿಮಗೂ ಅನೇಕ ಕಾರ್ಯಕ್ರಮ ಇದೆ ಅಂತ ಹೇಳ್ತೀರಾ. ನಾನು ಈಗ ಮಧ್ಯಾಹ್ನ ಮೇಲೆ 4 ಕಾರ್ಯಕ್ರಮ ಆಯಿತು. ನನಗೂ ಇಫ್ತಾರ್ ಕೂಟದಲ್ಲಿ ಉಳ್ಳದಲ್ಲಿ ಕರೆದಿದ್ದರು. ಇಲ್ಲಿ ಮುಂಚಿತವಾಗಿ ಕರೆದಿದ್ದರಿಂದ ನಾನು ಅಲ್ಲಿ ಬರುವುದಿಲ್ಲ ಅಂತ ಹೇಳಿದೆ. ಅದರ ಪ್ರೀತಿಯಿಂದ ಬಂದಿದ್ದೇನೆ. ನಿಮ್ಮ ಮೇಲೆ ನನಗೆ ತುಂಬ ಪ್ರೀತಿ ಉಂಟು, ಗೌರವ ಉಂಟು. ಪ್ರತ್ಯೇಕವಾಗಿ ನೋಡಿ, ಇದೊಂದು ಸೌಹಾರ್ದ ಕೂಟ ಇಫ್ತಾರ್ ಕೂಟ ಸಂದರ್ಭದಲ್ಲಿ ನನಗೆ ಐ ಕಾಂಟ್ ಇಮ್ಯಾಜಿನ್, ನೀವು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನೀರು ಕುಡಿಯದೆ ಅಷ್ಟು ದೊಡ್ಡ ಒಂದು ಮಾತ್ರ ಪ್ರಾಯಚಿತ ಮಾಡ್ತೀರಾ. ಐ ಕಾಂಟ್ ಇಮ್ಯಾಜಿನ್. ನಮ್ಮ ಧರ್ಮದಲ್ಲಿ ಬಹಳ ಸರಳತೆ, ಆದರೆ ನಿಮ್ಮಲ್ಲಿ ಮಕ್ಕಳುದಿಂದ ಅಷ್ಟು ಶ್ರದ್ಧೆಯಿಂದ ನೀವು ಮಾಡ್ತೀರಾ, ಅಷ್ಟು ಶ್ರದ್ಧೆಯಿಂದ. ಮತ್ತೆ ನಾವು ಇಲ್ಲಿ ಭಾಷಣ ಮಾಡಿದ್ರೆ ನಿಮ್ಮ ಹೊಟ್ಟೆ ಈಗಲೇ ಹಸಿದಿದೆ ನನಗೆ ಗೊತ್ತು, ಇಲ್ಲ ಅಂತ ಹೇಳಿದ್ರು ಉಂಟಲ್ಲ, ನಮಗೂ ಹಸಿವಿದೆ ನೋಡಿ, ನಾವು ಅನುಭವಿಸುವವರೇ. ಹಾಗಾಗಿ ಅದೊಂದು ದೊಡ್ಡ ತ್ಯಾಗ, ದೊಡ್ಡ ಒಂದು ಸ್ಯಾಕ್ರಿಫೈಸ್. ಇಟ್ ಈಸ್ ಕಾಂಟ್ ಇಮ್ಯಾಜಿನ್ ಫಾರ್ 30 days ಎವ್ರಿ ಡೇ ಚಿಲ್ಡ್ರನ್ ಟು, ಬಿಕಾಸ್ ನಮ್ಮಲ್ಲಿ ಎಷ್ಟು ಮಕ್ಕಳು ಬರ್ತಾರೆ, 2500 2,500 ಮಕ್ಕಳಲ್ಲಿ ಸರ್ ಒಂದು 40% ಆದರೂ ಇಸ್ಲಾಂ ಧರ್ಮದವರು. ಆ ಮಕ್ಕಳ ಮುಖ ನೋಡುವಾಗ ನನಗೆ ಪಾಪ ಕಾಣ್ತದೆ. ನಾನು ಕೆಲವು ಮಕ್ಕಳ ಹತ್ರ ಈ ದಿವಸದಲ್ಲಿ ಮಾತಾಡಿದ್ದು ಉಂಟು. ನನಗೆ ಅಂದರೆ ಈ ವಿಚಾರಗೋಷ್ಠಿ ತಿಳಿದಕ್ಕೋಸ್ಕರ ಏನೆಲ್ಲ ಈ ದಿವಸಗಳಲ್ಲಿ ಇಂಥ ಸ್ಯಾಕ್ರಿಫೈಸ್ ನೀವು ಮಾಡ್ತೀರಿ. ನೀವು ಈಗ ಒಂದು ಮಾತು ಹೇಳಿದ್ದೀರಿ ಕುರಾನ್ ಓದುವಾಗ, ಸೈತಾನ ಅಂತ. ಆ ಸೈತಾನ ಅಷ್ಟು
ಪ್ರಾಬಲ್ಯತೆಯನ್ನು ಹೊಂದಿದ ಒಂದು ಶಕ್ತಿ. ಎಷ್ಟು ಶಕ್ತಿ ಅಂದರೆ ಆ ಶಕ್ತಿ ಎದುರು ಹೋರಾಡುವುದುಂಟಲ್ಲ, ಅದು ದೊಡ್ಡ ಒಂದು ಸಾಧನ, ದೊಡ್ಡ ಒಂದು ಅಡ್ವೆಂಚರ್. ಹಾಗೆ ನಾನು ಹೇಳಿದೆ, ಬೆಳಿಗ್ಗಿನ ಸಂಜೆ ತನಕ ಈಗಿನ ಸಂಸಾರದಲ್ಲಿ ಇಂಥವ್ರು ಉಪವಾಸ ಮಾಡುವುದು, ನಾನು ಅದಕ್ಕೆ ಒತ್ತಾಗಿ ಹೇಳ್ತೇನೆ. ಇಫ್ತಾರ್ ಕೂಟ ಈ ಸಂದರ್ಭದಲ್ಲಿ ಸವದ ಕೂಟವೂ ಇದೆ ಹಾಗಂತ ಹೇಳುವಾಗ ನನಗೆ ತುಂಬ ಅಭಿಮಾನದಿಂದ, ಗೌರವದಿಂದ ನಿಮ್ಮನ್ನೆಲ್ಲ ನಾನು ಹೊಗಳುತ್ತಾ, ಹಾಗೂ ನೀವೆಲ್ಲ ಈ ಕಾರ್ಯ ಮಾಡಿದ ಯಾಕೆ, ನಮ್ಮ ಧರ್ಮದಲ್ಲಿ ಹೇಳಿದ ಪ್ರಕಾರ ನಮ್ಮನ್ನೇ ನಾವು ಗಮನಿಸಿಕೊಳ್ಳಿಕ್ಕೆ, ಇನ್ನೊಂದು ದೇವರ ಶಕ್ತಿಯನ್ನು ಪಡೀಲಿಕ್ಕೆ, ಇನ್ನೊಂದು ನಮ್ಮ ಅಂತಿಮ ಮನೆಯಲ್ಲಿ ನಾವಿಲ್ಲಿರೋದು ಸುಮ್ಮನೆ ನಮ್ಮ ಮನೆ ಅಲ್ಲಿ ಅಂತ ಹೇಳ್ತೇವಲ್ಲ, ಹಾಗಾಗಿ ಆ ಮನೆಗೆ ಹೋಗಬೇಕಾದ್ರೆ ನಾವೇನಾದರೂ ತಯಾರಿ ಮಾಡಬೇಕು. ಅದಕ್ಕೋಸ್ಕರ ಇದೆಲ್ಲ ಕೂಟಗಳು ಮತ್ತು ಅಲ್ಲಲ್ಲಿ ಊಟ ಉಪಚಾರಗಳು, ಒಳ್ಳೆ ಕೆಲಸಗಳು, ಇದೆಲ್ಲ ನಾವು ಅಷ್ಟೊಂದು ಶ್ರದ್ಧೆಯಿಂದ ಎಷ್ಟು ಹಣ ಖರ್ಚು ಮಾಡಿ ಆದರೂ ತ್ಯಾಗ ಮಾಡಿ ಆದರೂ ಮಾಡ್ತೇವೆ ಎನ್ನುವ ದೊಡ್ಡ ಒಂದು ಖುಷಿ, ಸಂತೋಷದ ವಿಷಯ. ಶೆಟ್ಟರು ಚೆನ್ನಾಗಿ ಹೇಳಿದ್ರು, ನಾವಿಬ್ಬರು ಹೇಳಿದ್ದೇವೆ, ವಿದ್ಯಾರ್ಥಿ ಶೆಟ್ಟರೆ ನೀವು ಒಳ್ಳೆ ಭಾಷಣ ಮಾಡಿದ್ದೀರಿ, ನಮ್ದೇನು ಅಗತ್ಯ ಇಲ್ಲ ಅಂತ ನಮ್ಮ ಶ್ರೀಮಾನ್ ಮೊಹಮ್ಮದ್ ಕುಂಜಿಯವರು ಹೇಳಿದರು. ಅದರಿಂದ ನನಗೆ ಕರೆಯೋದಕ್ಕೆ ತುಂಬ ಸಂತೋಷ ಆಯಿತು, ಖುಷಿ ಆಯಿತು. ಖುಷಿಯಿಂದ ನಾನು ಬಂದಿದ್ದೇನೆ, ನಿಮ್ಮನ್ನು ಅಭಿನಂದಿಸ್ತೇನೆ. ಆದರೆ ಅವರು ಹೇಳಿದ ಹಾಗೆ ತುಂಬ ಕೂಟಗಳು ಇವೆ. ಇನ್ನೊಂದು ಜನರನ್ನು ಒಟ್ಟುಗೂಡಿಸಿ ಉಂಟಲ್ಲ ಈಗಿನ ಸಮಾಜದಲ್ಲಿ, ಬಿಗ್ಗೆಸ್ಟ್ ಚಾಲೆಂಜ್. ಜನರಿಗೆ ಈಗ ಒಟ್ಟುಗೂಡಿಕೆ ಬೇಡ, ಕೇಳಲಿಕ್ಕೆ ಬೇಡ, ಯಾಕೆಲ್ಲ ಅವೈಲೇಬಲ್ ಉಂಟು. ಅಂತ ಎಲ್ಲ ಸೌಕರ್ಯ ಇರುವಾಗ ಇಂಥ ಭಾಷಣ ಕೇಳಲಿಕ್ಕೆ ಬರುವುದೂ ಇಲ್ಲ, ಆಸಕ್ತಿ ಇಲ್ಲ. ಆದರೂ ನೀವೊಂದು ಇಷ್ಟು ತ್ಯಾಗ ಮಾಡಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೀರಾ. ನಿಮ್ಮನ್ನು ಶ್ಲಾಘಿಸುತ್ತಾ ಎಲ್ಲ ಉಳಿತಾಗಲಿ ಅಂತ ಬೇಡುತ್ತಾ ಭಗವಂತ ಅರಸನ್ನು ಧನ್ಯವಾದಗಳು. ಥ್ಯಾಂಕ್ ಯು. ಇಂದಿನ ಈ ಸುಂದರವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು, ನನ್ನ ಆತ್ಮೀಯ ಬಂಧುಗಳು ಆಗಿರತಕ್ಕಂಥ ಪ್ರಸಾದ್ ರೈ ಕಲ್ಲಿಮಾರ್ರವರೇ, ಇದೀಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋರವರೇ, ನಮ್ಮ ಮತ್ತೋರ್ವ ಆತ್ಮೀಯರು ಆಗಿರತಕ್ಕಂತಹ ಒಳ್ಳೆಯ ಮಾತುಗಾರರು ಆಗಿರತಕ್ಕಂತಹ ಜನಾಬ್ ಮೊಹಮ್ಮದ್ ಕುಂಜಿಯವರೇ, ಈ ಒಂದು ಕಾರ್ಯಕ್ರಮದ ರೂವಾರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಪೊಸಕರಲ್ಲಿ ಈ ಒಂದು ಚಾನೆಲ್ನ ನಿರ್ದೇಶಕರಾಗಿರ್ತಕ್ಕಂಥ ವಿದ್ಯಾಧರ್ ಶೆಟ್ಟರವರೇ, ರಫೀಕ್ ಪೋಕಾರ್ ಅವರೇ, ಜನರಲ್ ಇಲಿಯಾಸ್ ಇಸ್ಮಾಯಿಲ್ ರವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಜಾತಿಯ ಬಂಧು ಬಾಂಧವರೇ, ನಾನೊಂದು ಕಾರ್ಯಕ್ರಮದಲ್ಲಿದ್ದೆ, ವಿದ್ಯಾಧರ್ ಶೆಟ್ಟರ ಫೋನ್ ಬಂತು, ಹೀಗೆ ಒಂದು ಬರಬೇಕು ನೀವು ಅಂತ. ನಾವು ಒಂದು ಬೇರೊಂದು ಕಾರ್ಯಕ್ರಮದಲ್ಲಿ ಇದ್ದ ಕಾರಣ, ಯಾಕಂದರೆ ಯಾವಾಗಲೂ ವಿದ್ಯಾಧರ್ ಶೆಟ್ಟರು ಕರೆಯುವಾಗ ಬರ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ನಾನು. ಇಂದು ಕೂಡ ಅದೇ ರೀತಿಯಲ್ಲಿ ಬರಬೇಕು ಅಂತ ಇತ್ತು, ಸ್ವಲ್ಪ ತಡ ಆಗಿ ಬರುವ ಅಂತ ನಾನು ಆ ರೀತಿ ಆಲೋಚನೆ ಮಾಡಿಕೊಂಡಿದ್ದೆ. ಮುಖ್ಯವಾಗಿ ಈ ಒಂದು ಇಫ್ತಾರ್ ಕೂಟ ಅಂತ ಹೇಳುವಾಗ ಭಾರಿ ಸಂತೋಷಗಳು. ಇದು ಎಲ್ಲರೂ ಮಾಡಬೇಕಾದಂಥ ಕಾರ್ಯ, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಾದಂಥ ಕಾರ್ಯ. ಇದರಲ್ಲಿ ಯಾವುದೇ ರೀತಿಯಾದಂತಹ ಅಂಜಿಕೆ ಮಾಡುವಂಥ ವಿಚಾರ ಏನಿಲ್ಲ, ಹಿಂಜರಿಕೆ ಇದಕ್ಕೆ ಬೇಕಾಗಿಯೂ ಇಲ್ಲ. ಯಾಕೆಂತಂದರೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಚಿಂತನೆ ಮಾಡತಕ್ಕಂತಹ ಒಂದು ವೇದಿಕೆ ಇದು. ಆದ ಕಾರಣ ಈ ಒಂದು ಜಾಗದಲ್ಲಿ ಹಿಂದೂಗಳು ಸೇರಿಕೊಂಡು, ಮುಸಲ್ಮಾನರು ಸೇರಿಕೊಂಡು, ಕ್ರೈಸ್ತರೆಲ್ಲ ಸೇರಿಕೊಂಡು ಮತ್ತು ಅನ್ಯ ಜಾತಿಯರೆಲ್ಲ ಸೇರಿಕೊಂಡು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ತಾನೂ ಸಂತೋಷ ಪಡುವುದು, ಇತರರಿಗೆ ಸಂತೋಷ ಕೊಡುವುದು, ಇದು ಎಂಥದ್ದು ಅಂತಂದರೆ ಇದು ಧರ್ಮ ಕಾರ್ಯ. ಅದಕ್ಕೆ ಇದು ದೇವರು ಮೆಚ್ಚುವಂಥ ಕಾರ್ಯ. ಧರ್ಮ ಕಾರ್ಯ ಯಾವಾಗಲೂ ದೇವರು ಮೆಚ್ಚುವಂಥ ಕಾರ್ಯ. ಇದನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ ಕೊಡತಕ್ಕಂಥ ವಿಚಾರ. ಸುದೀರ್ಘವಾಗಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಆದರೂ ಕೂಡ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂತಂದರೆ ಇಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಈ ಭಾಷಣಗಳು ಯಾಕೆಪ್ಪ, ಭಾಷಣ ಮಾಡ್ತಾರೆ ಹೋಗ್ತಾರೆ, ಇನ್ನೊಂದು ಕಡೆಯಲ್ಲಿ ಮತ್ತೊಂದು ಮಾಡ್ತಾರೆ ಅಂತ ಎಲ್ಲ ಇರ್ತದೆ. ಆದರೆ ಇದು ಕೂಡ ಬೇಕಾಗ್ತದೆ. ಯಾಕೆಂತಂದರೆ ಭಾಷಣ ಮಾಡುವವರು ಭಾಷಣ ಮಾಡಲೇಬೇಕಾಗ್ತದೆ, ಕೇಳುವಂಥ ಜನಗಳು ಅದನ್ನು ಕೇಳಲೇಬೇಕು. ಯಾಕಂದರೆ 100ಕ್ಕೆ 100 ಮಂದಿಯನ್ನು ಸರಿ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ, 100ರಲ್ಲಿ ಒಂದು 50 ಮಂದಿ ಆದರೂ ಕೂಡ ಸರಿ ಆಗ್ತಾರೆ ಎನ್ನುವಂಥದ್ದು ನಾವು ಚಿಂತನೆ ಮಾಡತಕ್ಕಂಥ ಒಂದು ವಿಚಾರ. ಆ ಒಂದು ದೃಷ್ಟಿಯಿಂದ ನಾವು ನೋಡಿದಾಗ ಈ ಒಂದು ಭಾರತದ ಇತಿಹಾಸವನ್ನು ನಾವು ಗಮನಿಸ್ತಾ ಬಂದಾಗ
ಇತಿಹಾಸ ಏನು ಹೇಳುತ್ತದೆ, ಆಗ ನಾವು ಹೇಗಿದ್ದೆವು ಅಂತ ನಾವು ಸ್ವಲ್ಪ ಚಿಂತನೆ ಮಾಡಿದರೆ ನಮಗೇನು ಅನಿಸ್ತದೆ ಅಂದರೆ ಇದು ಒಂದು ಪುಣ್ಯ ಭೂಮಿ. ಈ ಭೂಮಿ ಅನ್ನುವಂಥದ್ದು ಒಂದು ಪುಣ್ಯ ಭೂಮಿ. ಯಾಕೆ ಇದು ಪುಣ್ಯ ಭೂಮಿ ಅಂತ ಹೇಳಿದರೆ, ಇದು ಬಹಳಷ್ಟು ತಪಸ್ಸು ಮಾಡಿ ಆ ತಪಸ್ಸಿನ ಫಲವನ್ನು ಇನ್ನೊಬ್ಬರ ಸುಖಕ್ಕೋಸ್ಕರ ತ್ಯಾಗ ಮಾಡಿದಂತಹ ಮಹಾನ್ ತ್ಯಾಗಿಗಳು ಹುಟ್ಟಿದಂತಹ ನಾಡಿದು. ಇದು ನಾವು ಆಲೋಚನೆ ಮಾಡಬೇಕಾದಂತಹ ವಿಚಾರ. ತಾನು ಮಾತ್ರ ಸಂತೋಷದಲ್ಲಿರುವುದಲ್ಲ, ಇಡೀ ಜಗತ್ತೇ ಸಂತೋಷದಲ್ಲಿರಬೇಕು ಎನ್ನುವಂಥದ್ದನ್ನು ಆಶಿಸಿದಂತಹ ಒಂದು ನಾಡು ಅಂದರೆ ಈ ಭಾರತ. ಸರ್ವೇ ಜನ ಸುಖಿನೋ ಭವಂತು ಅಂತ. ಆದ ಕಾರಣ ನಾವೆಲ್ಲರೂ ನಾನು ಮಾತ್ರ ಸುಖದಿಂದ ಇದ್ರೆ ಸಾಕಾಗುವುದಿಲ್ಲ, ಇಡೀ ಜಗತ್ತೇ ಸುಖದಿಂದ ಇರಬೇಕು ಎನ್ನುವಂತಹ ಚಿಂತನೆ ಇದ್ದಂತಹ ವ್ಯಕ್ತಿಗಳು ಹುಟ್ಟಿ ಬೆಳೆದಂತಹ ನಾಡು ಇದು. ಆದ ಕಾರಣ ಇದೊಂದು ಪುಣ್ಯಭೂಮಿ. ತ್ಯಾಗಮಯವಾದಂತಹ ಜೀವನ ನಡೆಸಿದವರು, ಇಂತಹ ಚಿಂತನೆಯುಳ್ಳವರು, ಮಾತ್ರ ಅಲ್ಲದೆ ದೇಶಕ್ಕೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಮಹಾನ್ ತ್ಯಾಗಿಗಳು ಕೂಡ ಈ ಭೂಮಿಯಲ್ಲಿ ಹುಟ್ಟಿ ಬೆಳೆದವರು. ಆದ ಕಾರಣ ತಾವೆಲ್ಲರೂ ಕೂಡ ಏನು ಆಲೋಚನೆ ಮಾಡಬೇಕು ಅಂದರೆ, ಈ ಭೂಮಿಯಲ್ಲಿ ಹುಟ್ಟಿದಂತಹ ನಾವೆಲ್ಲ ಪುಣ್ಯವಂತರು, ಭಾಗ್ಯವಂತರು ಅಂತ ನಾವು ಆಲೋಚನೆ ಮಾಡಬೇಕು. ಎಲ್ಲಿ ನೋಡಿದರೂ ಕೂಡ ಗೊಂದಲ, ಎಲ್ಲಿ ನೋಡಿದರೂ ಕೂಡ ಸಂಘರ್ಷ, ಎಲ್ಲಿ ನೋಡಿದರೂ ಕೂಡ ಅಶಾಂತಿ. ಆದರೆ ಭಾರತದಲ್ಲಿ ಅಂಥದಕ್ಕೆ ಅವಕಾಶಗಳೇ ಇಲ್ಲ. ನಮ್ಮ ಜೀವನಾಡಿಯೇ ಅದು. ಏನು ಜೀವನಾಡಿ ಅಂತಂದರೆ, ವೈವಿಧ್ಯತೆಯಲ್ಲಿ ಏಕತೆಯೇ ನಮ್ಮ ಜೀವನಾಡಿ, ವೈವಿಧ್ಯತೆಯಲ್ಲಿ ಏಕತೆಯೇ ನಮ್ಮ ಜೀವನಾಡಿ. ಆ ಜೀವನಾಡಿಗೆ ಪೆಟ್ಟಾದರೆ ಈ ದೇಶ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಚಿಂತನೆ ಮಾಡಬೇಕು. ಆದ ಕಾರಣ ಆ ಜೀವನಾಡಿಗೆ ಪೆಟ್ಟಾಗದ ರೀತಿಯಲ್ಲಿ ಬದುಕುವಂತಹ ಒಂದು ಕೆಲಸವನ್ನು ನಾವು ಎಲ್ಲ ಜನಾಂಗದವರು ಕೂಡಿಕೊಂಡು ಮಾಡಿದರೆ ಮಾತ್ರ ನಾವು ಇಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾದಂಥ ಒಂದು ಅಗತ್ಯತೆ ಇದೆ. ಏನು ಈ ಒಂದು ಪ್ರಸ್ತುತ ಕಾಲದ ವಿದ್ಯಮಾನಗಳನ್ನು ಗಮನಿಸಿದಾಗ ನಮಗೆ ಏನು ಅನಿಸ್ತಾ ಉಂಟು ಅಂತ ಅಂದರೆ, ಇಲ್ಲಿ ನಮ್ಮ ಬುದ್ಧಿಶಕ್ತಿಯ ದುರುಪಯೋಗ ಆಗ್ತಾ ಇದೆ. ಬುದ್ಧಿಶಕ್ತಿಯ ದುರುಪಯೋಗ ಆಗುವುದರಿಂದ ಸದುಪಯೋಗ ಆಗ್ತಾ ಇಲ್ಲ, ದುರುಪಯೋಗ ಆಗ್ತಾ ಇರುವುದು. ದುರುಪಯೋಗ ಆಗ್ತಾ ಇರುವುದರಿಂದ ಏನಾಗ್ತಾ ಇದೆ ಅಂದರೆ, ಎಲ್ಲ ಅನಾಹುತಗಳು, ಅನ್ಯಾಯಗಳು, ಎಲ್ಲ ರೀತಿಯಾದಂತಹ ಈ ಸಮಸ್ಯೆಗಳು ಉಂಟಾಗುವುದು ಮನುಷ್ಯರಂತ ನಾವೇ ಮಾಡಿದ್ದರಿಂದ. ಆದ ಕಾರಣ ಈ ನಮ್ಮ ಬುದ್ಧಿಶಕ್ತಿ, ದೇವರು ಕೊಟ್ಟಂತಹ ನಮಗೆ ಏನು ಬುದ್ಧಿಶಕ್ತಿಯನ್ನು ದೇವರು ಕೊಟ್ಟಿದ್ದಾನ, ಆ ಬುದ್ಧಿಶಕ್ತಿಯನ್ನು ಒಳ್ಳೆಯ ಕೆಲಸಕ್ಕೋಸ್ಕರ ನಾವು ಉಪಯೋಗ ಮಾಡಬೇಕು. ಅದಕ್ಕೋಸ್ಕರವೇ ನಮ್ಮ ಹಿರಿಯರು ಹೇಳಿದ್ದು ಏನು ಅಂತಂದರೆ, ಸಚ್ಚಿಂತನೆ, ಸತ್ಕರ್ಮ, ಸತ್ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ. ಸಚ್ಚಿಂತನೆ, ಸತ್ಕರ್ಮ, ಸತ್ಕಾರ್ಯಗಳಲ್ಲಿ ನಾವು ತಮ್ಮನ್ನು ತೊಡಗಿಸಿಕೊಂಡಾಗ ಏನಾಗ್ತದೆ ಅಂದರೆ, ಒಳ್ಳೆಯ ಯೋಚನೆಗಳು ನಮಗೆ ಬರ್ತದೆ. ಇನ್ನೊಬ್ಬರು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ನನ್ನ ಹಾಗೆ ಇನ್ನೊಬ್ಬರು ಕೂಡ ಇರಬೇಕು ಎನ್ನುವಂತಹ ಚಿಂತನೆ ನಮಗೆ ಬರ್ತದೆ. ಆಗ ಅಲ್ಲಿಯೇ ಇರುವಂಥದ್ದು ಮನುಷ್ಯತ್ವ ಅಂತ. ಆ ಮನುಷ್ಯತ್ವ ಯಾರಿಗೆ ಇಲ್ವೋ, ನಾವು ಎಷ್ಟೇ ಭಾಷಣ ಮಾಡಿದರೂ ಪ್ರಯೋಜನ ಇಲ್ಲ, ಏನು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಪ್ರಯೋಜನ ಇಲ್ಲ. ಆದ ಕಾರಣ ಮೊದಲಾಗಿ ಮಾನವರಾದಂಥ ನಾವುಗಳೆಲ್ಲ ಮನುಷ್ಯತ್ವವನ್ನು ಬೆಳೆಸಿಕೊಳ್ಳಬೇಕು. ನಮ್ಮ ಬುದ್ಧಿಶಕ್ತಿಯ ದುರುಪಯೋಗವನ್ನು ನಾವು ಮಾಡಿಕೊಳ್ಳಬಾರದು ಅಂತ ನಮ್ಮ ಹಿರಿಯರು ಹೇಳಿಕೊಂಡು ಬಂದಂಥ ಒಂದು ವಿಚಾರ. ಇದನ್ನು ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಾದಂಥ ಒಂದು ವಿಚಾರ. ಇನ್ನು ಎರಡನೆಯದು ನಾವು ನೋಡಿದಾಗ, ಈಗಿನ ಕಾಲದಲ್ಲಿ ಏನಿದೆ ಅಂದರೆ ನೈಜತೆಯ ಕೊರತೆ ಇದೆ. ನೈಜತೆಯ ಕೊರತೆ ಏನು? ನೈಜತೆಯ ಕೊರತೆ ನೀವು ಪ್ರಶ್ನೆ ಮಾಡ್ಬೋದು, ಏನಪ್ಪ ಇದೆಂಥದ್ದು ನೈಜತೆಯ ಕೊರತೆ ಅಂದರೆ ಯಾವುದೋ ಎಲ್ಲ ಮನುಷ್ಯರೆಲ್ಲ ಈಗ ಇದ್ದಾರೆ, ಬಹಳ ಚಂದದ ಡ್ರೆಸ್ ಹಾಕ್ಕೊಳ್ತಾರೆ, ಎಲ್ಲ ದ್ರವ್ಯಗಳನ್ನು ಹಾಕಿಕೊಳ್ತಾರೆ, ಪರಿಮಳ ಬರ್ತದೆ, ಎಲ್ಲ ಇದೆ, ಎಲ್ಲ ಚೆನ್ನಾಗಿ ಓದಿದ್ದಾರೆ, ಎಲ್ಲ ಬುದ್ಧಿಶಕ್ತಿಯೂ ಕೂಡ ಇದೆ. ಆದರೆ ಏನಾಗ್ತದೆ, ನೈಜತೆ ಎನ್ನುವಂಥದ್ದು ನಮ್ಮಲ್ಲಿ ಇಲ್ಲದೇ ಇದ್ದರೆ ನಮ್ಮ ಮನುಷ್ಯರ ಮಧ್ಯೆ ನಂಬಿಕೆಯ ಕೊರತೆ ಉಂಟಾಗ್ತದೆ, ವಿಶ್ವಾಸದ ಕೊರತೆ ಉಂಟಾಗ್ತದೆ, ಸಹಕಾರದ ಕೊರತೆ ಉಂಟಾಗ್ತದೆ. ಆದ ಕಾರಣ ನೈಜತೆ ಹೇಗಿರಬೇಕು ಅಂತ ಹೇಳಿದರೆ, ನಾನಿಲ್ಲಿ ಮಾತನಾಡ್ತಾ ಇದ್ದೇನೆ ಅಂತಂದರೆ, ನಾನಿಲ್ಲಿ ಒಂದು ಮಾತನಾಡುವುದು, ಹೊರಗೆ ಹೋದಾಗ ಇನ್ನೊಂದು ಮಾತನಾಡುವಂಥದ್ದು ಉಂಟಲ್ಲ, ಅದು ನೈಜತೆ ಅಲ್ಲ, ಅದು ಕೃತಕ ಒಂದು ಸ್ವಭಾವ ಅಂತ ಹೇಳ್ತೇವೆ ನಾವು. ಆದ ಕಾರಣ ಈ ರೀತಿ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅದಕ್ಕೆ ಜಾತಿಯ ಬಂಧನ ಇಲ್ಲ, ಅದಕ್ಕೆ ಧರ್ಮದ ಬಂಧನ ಇಲ್ಲ, ಅದಕ್ಕೆ ಪಕ್ಷದ ಬಂಧನ ಇಲ್ಲ. ಆ ಪಕ್ಷ ಈ ಪಕ್ಷ ಎನ್ನುವಂಥದ್ದಿಲ್ಲ. ಅದರಲ್ಲಿ ಇರುವಂಥದ್ದು ಎಂತಂದರೆ ಮನುಷ್ಯತ್ವ ಮಾತ್ರ. ಇಲ್ಲಿರುವಂಥದ್ದು ಮನುಷ್ಯತ್ವ ಮಾತ್ರ. ಆ ರೀತಿಯಾದಂಥ ನೈಜತೆಯನ್ನು ನಾವು ಬೆಳೆಸಿಕೊಳ್ಬೇಕು. ನಾನು ಯಾವಾಗಲೂ ಹೇಳುವುದಂಟು,
ಒಬ್ಬ ಮನುಷ್ಯ ಒಳ್ಳೆಯ ಮನುಷ್ಯನಾಗಬೇಕಾಗಿದ್ರೆ ವಿದ್ಯಾಧರ ಶೆಟ್ಟರು ತುಂಬ ಸರ್ತಿ ಕೇಳಿರ್ಬೋದು ನಮ್ಮ ರವೀಂದ್ರ ಮಾಸ್ಟರ್ ಎಂಥದ್ದು, ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ. ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು ಅಂತ. ನಾವು ಮಾತನಾಡುವಾಗ, ಈಗ ನಾನು ಮಾತನಾಡ್ತಾ ಇರುವಾಗ ನಾನು ಇದನ್ನೆಲ್ಲ ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಮಗೆ ಆ ಒಂದು ನನ್ನ ಮನಸ್ಸಿನ ಹಿಂಬದಿಯಲ್ಲಿ ಉಂಟು ಏನು, ಇಲ್ಲಿ ಸೇರಿರ್ತಕ್ಕಂಥ ಒಳ್ಳೆಯ ಜನಗಳು 10 ಜನಗಳನ್ನು ಒಳ್ಳೆಯವರನ್ನಾಗಿ ಮಾಡಬೇಕು ಅಂತ. ಇಲ್ಲಿರ್ತಕ್ಕಂತಹ ಈ ಜನಗಳಂತ ನಾವೆಲ್ಲರೂ ಕೂಡ 10 ಮಂದಿಯನ್ನು ಒಳ್ಳೆಯವರನ್ನಾಗಿ ಮಾಡಬೇಕಾ ಹೊರತು ಅವರನ್ನು ಕೆಟ್ಟವರನ್ನಾಗಿ ಮಾಡಬಾರ್ದು ಅಂತ. ನಾವು ಆ ವ್ಯಕ್ತಿತ್ವ ಬೆಳೆಯುವುದೇ ಹಾಗೆ. ಮಾತಿನ ಹಿಂದೆ ಒಳ್ಳೆಯ ಮನಸ್ಸಿರಬೇಕು, ಒಳ್ಳೆಯ ಮನಸ್ಸನ್ನು ಕಟ್ಟಿಕೊಂಡು ನಾವು ಇರಬೇಕು ಹೊರತು ನಾವು ಪೂರ್ವಾಗ್ರಹ ಪೀಡಿತರಾಗಿ ಇಲ್ಲಿಗೆ ಬಂದರೆ ನಮ್ಮ ಸಂಬಂಧ ಒಳ್ಳೆಯ ರೀತಿಯ ಸಂಬಂಧ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಪೂರ್ವಾಗ್ರಹ ಪೀಡಿತರು ಅಂದರೆ ಎಂಥದ್ದು ಅಂತ ಅರ್ಥ ಆಗಿರ್ಬೋದು ನಿಮಗೆ ಬಹುಶಃ. ಪೂರ್ವಾಗ್ರಹ ಪೀಡಿತರು ಅಂತ ಇದ್ದಾರೆ, ಏನು ಅದು ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ರಾಗಲಿ ಅಥವಾ ಹಿಂದೂಗಳಾಗಿರಲಿ. ಹಿಂದೂಗಳನ್ನು ನೋಡಿದರೆ ಮುಸಲ್ಮಾನರಿಗಾಗುವುದಿಲ್ಲ, ಮುಸಲ್ಮಾನರು ನೋಡಿದರೆ ಕ್ರೈಸ್ತರಿಗಾಗುವುದಿಲ್ಲ, ಕ್ರೈಸ್ತರನ್ನು ನೋಡಿದರೆ ಹಿಂದೂಗಳಿಗೆ, ಈ ರೀತಿಯ ಒಂದು ಪೂರ್ವಾಗ್ರಹವಾದಂಥ ಚಿಂತನೆ ನಮ್ಮಲ್ಲಿ ಇದ್ದರೆ, ಆ ಒಂದು ಪೀಡಿತನ ಇದ್ದರೆ ಏನಾಗ್ತದೆ, ನಮಗೆ ನಮ್ಮ ಸಂಬಂಧ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಅವ ಯಾರೇ ಆಗಿರಲಿ, ಅವ ಮನುಷ್ಯ ಎನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಇದ್ದರೆ, ಆ ಮನುಷ್ಯತ್ವದ ಒಂದು ಜಾಗ ನಾವು ಕೊಟ್ಟೆವು ಅಂತಾದರೆ ಖಂಡಿತವಾಗಿಯೂ ಏನಾಗ್ತದೆ ಅಂತಂದರೆ ನಮ್ಮಲ್ಲಿ ಒಳ್ಳೆಯ ಸಂಬಂಧ ಬೆಳೆಯುತ್ತೆ. ಆದ ಕಾರಣ ಮಾತಿನ ಹಿಂದೆ ಒಳ್ಳೆಯ ಮನಸ್ಸನ್ನು ಕಟ್ಟುವಂತಹ ಕೆಲಸವನ್ನು ನಾವು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದೇನು ಬೋಧನೆ ಅಲ್ಲ, ಇದೊಂದು ನಾವೊಂದು ಚಿಂತನೆ ಅಂತ ನಾವು ಇಟ್ಟುಕೊಳ್ಳುವ. ಇದೊಂದು ಚಿಂತನೆ, ಇದೇನು ನಿಮಗೆ ಬೋಧನೆ ಮಾಡುವಂಥದ್ದಲ್ಲ. ಯಾಕಂದ್ರೆ ಇಲ್ಲಿ ಬೋಧನೆ ಮಾಡಲಿಕ್ಕೆ ಇರ್ತಕ್ಕಂಥ ಜನಗಳೇ ಅಲ್ಲ. ನೀವೆಲ್ಲ ಒಳ್ಳೆಯ ಮನುಷ್ಯರಾದ ಕಾರಣ ಇಲ್ಲಿ ಬಂದಿದ್ದೀರಿ. ಕೆಟ್ಟ ಮನುಷ್ಯರು ಇಲ್ಲಿ ಯಾರು ಬರುವುದಿಲ್ಲ. ಆದ ಕಾರಣ ನೀವೆಲ್ಲ ಒಳ್ಳೆಯವರಾಗಿರ್ತಕ್ಕಂಥ ಆ ರೀತಿಯ ಚಿಂತನೆಯನ್ನು ನಾವು ಈ ಕಾಲದಲ್ಲಿ ಮಾಡಬೇಕಾಗಿದೆ. ಆದ ಕಾರಣ ಒಳ್ಳೆಯ ಮನಸ್ಸನ್ನು ಕಟ್ಟಿಕೊಂಡು ಒಳ್ಳೆ ಮನುಷ್ಯತ್ವದಿಂದ ನಿಜವಾದಂತಹ ಮನುಷ್ಯನಾಗಿ ಬದುಕುವಂಥದ್ದನ್ನು ನಾವು ಮಾಡಿದೆವು ಅಂತಾದರೆ ಏನಾಗ್ತದೆ, ಸಮಾಜವೂ ಉಳಿಯುತ್ತದೆ, ನಮ್ಮ ದೇಶವೂ ಕೂಡ ಉಳಿಯುತ್ತದೆ. ನಮಗೆ ಯಾವುದೇ ರೀತಿಯ ತಾಪತ್ರಯಗಳು, ತೊಂದರೆಗಳು ಬರುವುದಕ್ಕೆ ಸಾಧ್ಯತೆ ಇಲ್ಲ. ಆದ ಕಾರಣ ನಾವು ಮುಖ್ಯವಾಗಿ ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಪ್ರೀತಿ ಇರಬೇಕು. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಪ್ರೀತಿಯನ್ನು ಹುಟ್ಟು ಹಾಕುವಂಥ ಕೆಲಸವನ್ನು ತಾವು ಮಾಡಿದರೆ ಇಂಥ ಇಫ್ತಾರ್ ಕೂಟಗಳು ನಾವು ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನನಗೆ ಗೊತ್ತಿದೆ, ನನ್ನ ಅನುಭವ ಆಗಿ ನನಗೆ ಯಾವ ಜನಾಂಗವನ್ನು, ಯಾವ ಜಾತಿ ಧರ್ಮದವರು ನೋಡಿದರೂ ಕೂಡ ಏನಾಗುವುದಿಲ್ಲ, ಕೋಪವೂ ಬರುವುದಿಲ್ಲ, ದ್ವೇಷವೂ ಹುಟ್ಟುವುದಿಲ್ಲ, ಎಂಥದಾಗುದು, ಬಹಳ ಪ್ರೀತಿ ಆಗ್ತದೆ. ಇಂಥ ವಿದ್ಯಾಧರ ಶೆಟ್ಟರು ಕರೆಯಿದ್ರು ಅಂತ ಹೇಳುವಾಗ ಎಲ್ಲಿಯೋ ಇದ್ದೋ ಓಡಿಕೊಂಡು ಬಂದೆ. ಯಾಕೆ ಬಂದೆ ಅಂತ ಹೇಳಿದರೆ, ಇದು ನನಗೆ ಖುಷಿ ಕೊಡುವಂಥ ಜಾಗ. ಯಾಕೆ ಖುಷಿ ಕೊಡ್ತದೆ ಅಂತಂದ್ರೆ, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಪ್ರೀತಿಯನ್ನು ಹುಟ್ಟು ಹಾಕುವಂತ ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವಲ್ವಾ ಎನ್ನುವಂತಹ ಭಾವನೆ ನಮಗೆ ಬರ್ತದೆ. ಇದು ಬೇಕು, ಇದು ಮನುಷ್ಯತ್ವ. ಇದನ್ನು ನಾವು ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಹೊರತು ಒಂದು ಮಾತನಾಡುವುದು, ಆಚೆ ಹೋಗಿ ಇನ್ನೊಂದು ಮಾತನಾಡುವುದು, ಈ ರೀತಿಯ ಕೆಲಸವನ್ನು ನಾವು ಯಾವತ್ತೂ ಕೂಡ ಮಾಡಬಾರ್ದು. ದ್ರೋಹ ಅಂತ ಹೇಳ್ತೇವೆ. ಆ ರೀತಿಯ ಮನುಷ್ಯತ್ವದ ಮೇಲೆ ಮಾಡ್ತಕ್ಕಂತಹ ಆ ಪ್ರವಾಹ ಉಂಟಲ್ಲ, ಆ ದ್ರೋಹ ಉಂಟಲ್ಲ, ಅದು ಯಾವತ್ತೂ ಕೂಡ ನಾವು ಮಾಡಿದರೆ ಯಾವ ದೇವರೂ ಕೂಡ ನಮ್ಮನ್ನು ಮೆಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ದೈವಾನುಗ್ರಹ ಪ್ರಾಪ್ತ ಆಗಬೇಕಾಗಿದ್ರೆ ಮನೆಯಲ್ಲಿರ್ತಕ್ಕಂತಹ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು. ಮನೆಯಲ್ಲಿ ಇರ್ತಕ್ಕಂತಹ ಹಿರಿಯರಿದ್ದಾರಲ್ಲ, ಅವರ ದೇಹವರ ನಿಯಂತ್ರಣದಲ್ಲಿ ಇಲ್ಲದೆ ಇರ್ತಕ್ಕಂತಹ ಜನಗಳು ನಮ್ಮ ಮನೆಯಲ್ಲಿದ್ದಾರಲ್ಲ, ಅವರನ್ನು ನೀವು ಪ್ರೀತಿಸಿ, ಅವರನ್ನು ನೀವು ಗೌರವಿಸಿ. ಆಗ ದೈವಾನುಗ್ರಹ ನಮಗೆ ಅದರಷ್ಟಕ್ಕೆ ಪ್ರಾಪ್ತ ಆಗ್ತದೆ. ಯಾವ ದೇವರನ್ನು ನಾವು ಪೂಜೆ ಮಾಡಬೇಕಾಗಿಲ್ಲ, ದೈವಾನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ ಆ ರೀತಿಯಲ್ಲಿ. ಆದ ಕಾರಣ ಜನಗಳಾದಂತಹ ನಾವೆಲ್ಲರೂ ಕೂಡ, ನಾನೂ ಸೇರಿ, ನೀವು ಅಂತಲ್ಲ, ನಾನೂ ಸೇರಿ ನಾವು ಮಾತನಾಡುವುದು ಒಂದು, ಮಾಡುವುದು ಒಂದು ಮಾಡಲೇಬಾರದು. ಜಾತಿಗಳನ್ನು ಪ್ರೀತಿಸ್ತಕ್ಕಂತಹ, ಧರ್ಮಗಳನ್ನು ಪ್ರೀತಿಸ್ತಕ್ಕಂತಹ ಕೆಲಸವನ್ನು ನಾವು ಖಂಡಿತವಾಗಿ ಮಾಡಬೇಕು. ನಮಗೊಂದು ಧರ್ಮ ಇದೆ. ಏನು ಧರ್ಮ ಅಂದರೆ ಮಾನವ ಧರ್ಮ. ಇದನ್ನು ನಾವು ಮರಿಬಾರದು. ನಮಗೊಂದು ಧರ್ಮ ಇದೆ, ಅದು ಯಾವುದು ಅಂದರೆ ಮಾನವ ಧರ್ಮ. ಮಾನವ ಧರ್ಮವನ್ನು ನಾವು ಮರಿಬಾರದು. ಏನಪ್ಪ ಮಾನವ ಧರ್ಮ ಅಂತ ಕೇಳಿದ್ರೆ ಬಹಳ ಸಿಂಪಲ್. ಅದು ಅದರಲ್ಲಿ ಏನು ದೊಡ್ಡ ವಿಚಾರ ಏನು, ಈ ಪ್ರತಿಯೊಬ್ಬನಿಗೂ ಒಬ್ಬ ಗೃಹಸ್ಥ ಅಂತ ಇದ್ದರೆ ಅವನಿಗೆ ಗೃಹಸ್ಥ ಧರ್ಮ ಅಂತ ಇದೆ. ಒಬ್ಬ ವೈದ್ಯ ಅಂತ ಇದ್ದರೆ ಅವನಿಗೆ ವೈದ್ಯ ಧರ್ಮ ಅಂತ ಇದೆ. ಒಬ್ಬ ಗುರು ಅಂತ ಇದ್ದರೆ ಅವನಿಗೆ ಗುರುಧರ್ಮ ಅಂತ ಇದೆ. ಒಬ್ಬ ರಾಜನ ಅಂತ ಇದ್ದರೆ ಅವನಿಗೆ ರಾಜಧರ್ಮ ಅಂತ ಇದೆ.
ಒಬ್ಬ ಪ್ರಜೆ ಅಂತ ಇದ್ರೆ ಪ್ರಜಾಧರ್ಮ ಅಂತ ಇದೆ. ಈ ರೀತಿಯಲ್ಲಿ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಅವರದೇ ಆದಂತಹ ಧರ್ಮ ಇದೆ. ವೈದ್ಯನಾದವನು ತನ್ನ ಹತ್ತಿರ ಬಂದಂತಹ ಯಾವ ಆ ರೋಗಿಯನ್ನು ಅವನ ಮನಸ್ಸಿಗೆ ನೋವಾಗದಾಗೆ ಅವರನ್ನು ನೋಡಿಕೊಂಡ್ರೆ ಅದು ವೈದ್ಯ ಧರ್ಮ ಆಗ್ತದೆ. ಮುಟ್ಟಿದ್ರೆ 1000 ತಕ್ಕೊಳ್ಳೋದಲ್ಲ, ಅವನು ಮುಟ್ಟಿದ್ರೆ 1000 ತಕ್ಕೊಳ್ಳೋದಲ್ಲ, ಅವ ವೈದ್ಯ ಧರ್ಮ ಅಲ್ಲ ಅದು. ಅವನು ಬಂದಾಗ ಅವನ ಮನಸ್ಸಿಗೆ ನೋವುಂಟು ಮಾಡದೆ ಅವನ ದೈಹಿಕವಾದಂತಹ ನೋವನ್ನು ನಿವಾರಿಸತಕ್ಕಂತಹ, ಅವನ ಮಾನಸಿಕವಾದಂಥ ನೋವನ್ನು ನಿವಾರಿಸತಕ್ಕಂತಹ ಒಬ್ಬ ವೈದ್ಯ ಆದರೆ ಅವ ವೈದ್ಯೋ ನಾರಾಯಣ ಹರಿ, ಅವನೇ ದೇವರು. ಒಬ್ಬ ಗುರು ಅಂತ ಇದ್ದವ, ಒಬ್ಬ ವಿದ್ಯೆ ಕೊಡುವಂಥ ಗುರು ಅಂತ ಇದ್ದಾನೆ ಅಂತಾದರೆ ಅವನ ಗುರುಧರ್ಮ ಇದೆ ನೋಡಿ. ತನ್ನ ಎದುರುಗಡೆ ಇರತಕ್ಕಂತಹ ಮಕ್ಕಳ ಆ ಮನಸ್ಸನ್ನು ಅರಿತುಕೊಂಡು ಆ ಮಕ್ಕಳಲ್ಲಿ ವಿಷ ಬೀಜವನ್ನು ಬಿತ್ತುವುದಲ್ಲ, ಆ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬಿತ್ತತಕ್ಕಂತಹ ಕೆಲಸವನ್ನು ಯಾವ ಗುರು ಮಾಡ್ತಾನೋ ಅವ ನಿಜವಾದ ಗುರು. ಅದು ಗುರುಧರ್ಮ ಅಂತ ನಾವು ಹೇಳುತ್ತೇವೆ. ಇಡೀ ದೇಶವನ್ನು ಕಾಪಾಡತಕ್ಕಂತಹ ಯಾವ ರಾಜ ಇದ್ದಾನೆ, ರಾಜ ಅಂದರೆ ಈಗಿನ ಸರಕಾರ, ಆ ಸರಕಾರ ಸಾಮಾಜಿಕ ಸಾಮಾಜಿಕವಾದಂಥ ಹಿತದೃಷ್ಟಿಯಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರೆ, ಸರ್ವಧರ್ಮ ಸಮನ್ವಯದ ಆದರ್ಶವನ್ನು ಸರಕಾರ ಪಾಲನೆ ಮಾಡ್ತದೆ ಅಂತಾದರೆ ಅದೇ ರಾಜಧರ್ಮ ಆಗ್ತದೆ. ಎಲ್ಲ ಪ್ರಜೆಗಳು ನಮ್ಮ ಮಕ್ಕಳಂತೆ ಅಂತ ನೋಡಿಕೊಂಡಂಥ ಆ ಸರಕಾರ ಅದು ರಾಜಧರ್ಮ ಅಂತ ಆಗ್ತದೆ. ಇದೆಲ್ಲ ಅವರವರಿಗೆ ಏನೇನು ಧರ್ಮಗಳನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರ, ಏನೇನು ಧರ್ಮಗಳನ್ನು ಹಿರಿಯರು ನಮಗೆ ಪಾಲನೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರ, ಆ ಧರ್ಮವನ್ನು ನಾವು ಪಾಲನೆ ಮಾಡಬೇಕು. ವಿದ್ಯಾರ್ಥಿಗಳಾದವರಿಗೆ ವಿದ್ಯಾರ್ಥಿ ಧರ್ಮ, ಶಿಷ್ಯ ಧರ್ಮ ಅಂತ ಇದೆ, ಶಿಷ್ಯ ಧರ್ಮ ಅಂತಲೂ ಇದೆ. ಯಾಕೆಂದರೆ ಗುರುಗಳನ್ನು ಪ್ರೀತಿಯಿಂದ ಗೌರವದಿಂದ ನೋಡಿಕೊಳ್ಳಬೇಕು, ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು, ಒಳ್ಳೆಯ ಸಂಸ್ಕಾರವನ್ನು ನಾವು ಮನೆಯಲ್ಲಿ ಬೆಳೆಸಿಕೊಳ್ಳಬೇಕು. ಗುರು ಹಿರಿಯರಲ್ಲಿ ಮಾತ್ರ ಗೌರವ ಅಲ್ಲ, ಮನೆಗೆ ಬಂದಂಥ ಯಾವ ಅತಿಥಿಗಳಿದ್ದಾರೆ ಅವರನ್ನು ನಾವು ದೇವರಂತೆ ನೋಡಿಕೊಳ್ಳಬೇಕು, ಅವರಲ್ಲಿ ನಾವು ಮಾತನಾಡಬೇಕು. ಇದೆಲ್ಲ ಸಂಸ್ಕಾರ. ನಾವು ಕೇವಲ ಧಾರ್ಮಿಕ ವ್ಯಕ್ತಿಗಳಾಗಿ ಮಾತ್ರ ಇರಬಾರ್ದು, ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರಬೇಕು. ಧಾರ್ಮಿಕ ವ್ಯಕ್ತಿಗಳಿಗೂ ಆಧ್ಯಾತ್ಮಿಕ ವ್ಯಕ್ತಿಗಳಿಗೂ ವ್ಯತ್ಯಾಸ ಇದೆ. ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ಹೇಳುವಾಗ ಅವರು ಜೀವನ ಮೌಲ್ಯಗಳನ್ನು ಏನು ಮಾಡ್ತಾರೆ, ಪಾಲನೆ ಮಾಡ್ತಾರೆ. ಈಗ ಮಹಾತ್ಮ ಗಾಂಧೀಜಿಯವರು ದೇವತ್ವದ ಸ್ಥಾನವನ್ನು ಯಾಕೆ ಪಡೆದರು ಅಂತ ಹೇಳಿದ್ರೆ ಅವರು ಆ ರೀತಿಯಲ್ಲಿ ಬದುಕಿದ್ರು. ಹೇಗೆ ನೋಡಿ, ಅವರ ಮಂತ್ರವೇ ಉಂಟು, ನಮಗೆ ಅದು ಗೊತ್ತುಂಟ ಇಲ್ವಾ ಗೊತ್ತಿಲ್ಲ. ಸತ್ಯ, ಅಹಿಂಸಾ, ಅಸ್ಥೇಯ, ಬ್ರಹ್ಮಚರ್ಯ, ಸಂಗ್ರಹ, ಶರೀರ ಶ್ರಮ ಆಸ್ವಾದ, ಸರ್ವತ್ರ ಭಯವರ್ಜನ, ಸರ್ವಧರ್ಮ ಸಮಾನತ್ವ, ಸ್ವದೇಶಿ ಸ್ಪರ್ಶ ಭಾವನ, ಗಾಂಧಿ ಮಂತ್ರ ಅದು. ಅದನ್ನು ನಾವು ಅರ್ಥ ಮಾಡಿಕೊಂಡು ಪಾಲನೆ ಮಾಡಿದರೆ ಯಾವ ಸಮಸ್ಯೆಯೂ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಅದನ್ನೆಲ್ಲ ಮರೆತು ಬಿಟ್ಟಿದ್ದೇವೆ. ನಾವು ಮರೆತು ಬಿಟ್ಟದ್ದು ಮಾತ್ರ ಅಲ್ಲ, ಅದನ್ನು ನಮಗೆ ನೆನಪಾದರೂ ಕೂಡ ನಾವು ಪಾಲನೆ ಮಾಡ್ತಾ ಇಲ್ಲ. ಆದ ಕಾರಣ ಆ ನೈಜತೆಯ ಕೊರತೆ ನೋಡಿ, ಅದನ್ನು ಬುದ್ಧಿಶಕ್ತಿಯ ದುರುಪಯೋಗದ ಕೊರತೆ ನೋಡಿ, ಇದೆಲ್ಲವನ್ನು ನಾವು ಸರಿ ಮಾಡಿಕೊಂಡು ಬಂದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬದುಕತಕ್ಕಂಥ ಕೆಲಸವನ್ನು ಮಾಡಿದರೆ ನಮ್ಮ ಜೀವನಾಡಿ ಅಂತ ನಾನು ಯಾವುದನ್ನು ಹೇಳಿದ್ದೇನೆ, ವೈವಿಧ್ಯತೆಯಲ್ಲಿ ಏಕತೆ ಎನ್ನುವಂಥ ಆ ಏನು ಜೀವನಾಡಿ ಇದೆ, ಆ ಜೀವನಾಡಿಗೆ ಭದ್ರತೆ ಸಿಗ್ತದೆ, ರಕ್ಷಣೆ ಸಿಗ್ತದೆ. ಆದ ಕಾರಣ ತಾವೆಲ್ಲರೂ ಯಾವುದೇ ಧರ್ಮದಲ್ಲಿ ಇರಲಿ, ಯಾವುದೇ ಜಾತಿಯಲ್ಲಿ ಇರಲಿ, ಯಾಕಂದರೆ ನಾವು ಯಾರು ಕೂಡ ಅರ್ಜಿ ಕೊಟ್ಟು ಹುಟ್ಟಿದವರು ಅಲ್ಲ, ಯಾರು ಕೂಡ ಅರ್ಜಿ ಕೊಟ್ಟು ಹುಟ್ಟಿದವರಲ್ಲ, ಅವರ ಜಾತಿಯ ತಂದೆ ತಾಯಿಗಳಲ್ಲಿ ಜನ್ಮ ಕೊಟ್ಟು ಇಲ್ಲಿ ಬಂದವರು. ಆದರೆ ಎಲ್ಲರೂ ಕೂಡ ಮನುಷ್ಯರೇ, ಎಲ್ಲರೂ ಕೂಡ ಮಾನವರೇ. ಆದ ಕಾರಣ ಮನುಷ್ಯರಾದಂತಹ ಮಾನವರಾದಂತಹ ತಾವೆಲ್ಲರೂ ಕೂಡ ಪ್ರೀತಿಯನ್ನು ಅರಳಿಸುವಂಥ ಕೆಲಸವನ್ನು ಮಾಡಿ, ವಿಶ್ವಾಸ ನಂಬಿಕೆಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ, ಯಾರು ತೊಂದರೆಯಲ್ಲಿದ್ದಾರೆ ಅವರಿಗೆ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿ, ಯಾರು ಕಷ್ಟದಲ್ಲಿರುವವರಿಗೆ ಸಹಾಯ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿ. ಜೀವಿತ ಅವಧಿಯಲ್ಲಿ ನಾವು ಎಷ್ಟು ವರ್ಷಗಳ ಕಾಲ ಬದುಕಿದ್ದೇವೆ ಎನ್ನುವುದಿಲ್ಲಿ ಮುಖ್ಯ ಅಲ್ಲ, ಬದುಕಿರುವಾಗ ನಾವು ಹೇಗೆ ಬದುಕಿದ್ದೇವೆ ಎನ್ನುವುದೇ ಈಗ ಮುಖ್ಯ. ಆದ ಕಾರಣ ಯಾವಾಗಲೂ ನಾವು ಯಾವ ಹೊತ್ತಿಗೆ ನಾವು ಮರಣ ಬರ್ತದೋ ಆ ಮರಣದ ಕಾಲದಲ್ಲಿ ನಮ್ಮ ಜನಗಳು ನಮ್ಮನ್ನು ಹೇಳಬೇಕು ಏನು ಅಂತಂದರೆ ಅವ ಇನ್ನೂ ಕೂಡ 10 ದಿವಸ ಬದುಕಬೇಕಾಗಿತ್ತು ಎನ್ನುವಂಥ ಮಾತು ಒಬ್ಬ ವ್ಯಕ್ತಿಯ ಬಾಯಲ್ಲಿ ಬಂದಿತ್ತು ಅಂತಂದರೆ ಅವನ ಮನುಷ್ಯ ಜನ್ಮ ಸಾರ್ಥಕ ಆಯಿತು ಅಂತ ಅರ್ಥ. ಆದ ಕಾರಣ ಸತ್ಚಿಂತನೆ, ಸತ್ಕರ್ಮ, ಸತ್ಕಾರ್ಯಗಳೊಂದಿಗೆ ನಾವೆಲ್ಲರೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುತ್ತಾ ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವ ಎನ್ನುವಂಥ ಮಾತಿನೊಂದಿಗೆ ಇತ್ತಾರೆ ಒಂದು ಸಂದೇಶ, ಇದು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂದೇಶವಾಗಿ ಹೋಗಲಿ. ಎಲ್ಲ ಜನಗಳು ಕೆಟ್ಟವರಲ್ಲ, ಎಲ್ಲ ಜನಗಳು ಒಳ್ಳೆಯವರು ಅಂತಲ್ಲ, ಆದರೆ
ಕೆಟ್ಟವರನ್ನು ನಾವು ಒಳ್ಳೆಯವರನ್ನಾಗಿ ಮಾಡ್ತಕ್ಕಂತಹ ಕೆಲಸವನ್ನು ನಾವು ಮಾಡುವ. ಒಂದು 5% ಜನಗಳು ಕೆಟ್ಟವರು ಇರಬಹುದು ಅಷ್ಟೇ, 95% ಜನಗಳು ಒಳ್ಳೆಯವರಿದ್ದಾರೆ. ಆದ ಕಾರಣ 5% ಜನಗಳು ಕೆಟ್ಟವರಿದ್ದವರನ್ನು ಒಳ್ಳೆಯ ದಾರಿಗೆ ತರತಕ್ಕಂತಹ ಕೆಲಸವನ್ನು ನಾವು ಮಾಡುವ. ಆಗ ಅದೇ ದೊಡ್ಡ ಸಮಾಜ ಸೇವೆ ಆಗ್ತದೆ, ಅದೇ ದೊಡ್ಡ ದೇಶ ಸೇವೆ ಆಗ್ತದೆ ಎನ್ನುವ ಮಾತಿನೊಂದಿಗೆ ಈ ಇಫ್ತಾರ್ ಕೂಟದಲ್ಲಿ ಸೇರಿರತಕ್ಕಂತಹ ಟ್ರಾವೆಲರು ಕೂಡ ಒಳ್ಳೆಯ ಚಿಂತನೆಯೊಂದಿಗೆ ಬಂದಿಲ್ಲಿ ಸೇರಿಕೊಂಡಿದ್ದೀರಿ. ಒಳ್ಳೆಯ ಸಂದೇಶಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನು, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆ ಆ ಭಗವಂತನು, ನಾವು ಆರಾಧಿಸಿಕೊಳ್ಳುವಂತಹ ಪರಮಾತ್ಮನು ನಿಮಗೆ ಒಳ್ಳೆಯ ಬುದ್ಧಿಶಕ್ತಿಯನ್ನು ಕೊಡಲಿ, ಒಳ್ಳೆಯ ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನು ನಿಮಗೆ ಕರುಣಿಸಲಿ. ನಿಮ್ಮ ಮನೆಯಲ್ಲಿ ನೀವು ವಾಸ ಮಾಡ್ತಕ್ಕಂತಹ ಜನಗಳಾದಂಥ ತಾವೆಲ್ಲರೂ ಕೂಡ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯಿಂದ ಬದುಕುವಂತಹ ಸೌಭಾಗ್ಯವನ್ನು ಭಗವಂತ ನಿಮಗೆಲ್ಲರಿಗೂ ಕೂಡ ಒದಗಿಸಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತನಾಡಿಸ್ತೇನೆ. ಎಲ್ಲರಿಗೂ ಅಭಿನಂದನೆ. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು, ನನ್ನ ಅತ್ಯಂತ ಆತ್ಮೀಯರೂ ಆದ ಗೌರವಾನ್ವಿತ ಪ್ರಸಾದ್ ರೈ ಕಲ್ಲಿಮಾರ್ರವರೇ, ಇವತ್ತಿನ ಸಭೆಯಲ್ಲಿ ಬಹಳ ಅರ್ಥಪೂರ್ಣವಾದ ಸಂದೇಶಗಳನ್ನು ಹಂಚಿಕೊಂಡಿರುವ ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಹೆಚ್ಚು ಮಾತಾಡಲಿಕ್ಕೆ ಇರುವ ಒಂದು ಸಂದರ್ಭ ಇದಲ್ಲ. ಒಂದು 10 ನಿಮಿಷ ಮಾತ್ರ ನಿಮ್ಮೊಂದಿಗೆ ಉಪವಾಸದ ಬಗ್ಗೆ, ಇಫ್ತಾರ್ನ ಬಗ್ಗೆ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಇಂತಹ ಸಾವಿರಾರು ಇಫ್ತಾರ್ ಸಂಗಮಗಳು ನಡೆಯುತ್ತದೆ. ಈ ಇಫ್ತಾರ್ ಸಂಗಮಗಳು ನಮ್ಮನ್ನೆಲ್ಲ ಒಟ್ಟು ಸೇರಿಸುವ ಒಂದು ಕಾರ್ಯಕ್ರಮ ಇದೆ. ಇಫ್ತಾರ್ ಅಂದರೆ ಒಂದು ಅರಬಿ ಪದ, ಅದು ಇಫ್ತಾರ್ನ ಅರ್ಥ ಉಪವಾಸ ತೊರೆಯುವುದು ಅಂತ. ಉಪವಾಸ ತೊರೆಯುವುದಕ್ಕೆ ಇಫ್ತಾರ್ ಅಂತ ಹೇಳುವುದು. ಅಂದರೆ ಮುಸ್ಲಿಮರು ಸುಮಾರು 14 ಗಂಟೆ ಉಪವಾಸ ಆಚರಿಸಿದ್ದಾರೆ. ಕಟ್ಟುನಿಟ್ಟಾದ ಉಪವಾಸ. ಫಾದರ್ ಅವರು ಹೇಳಿದರು ಉಪವಾಸದ ಬಗ್ಗೆ. ನೀರು ಕುಡಿಯದೆ, ಏನನ್ನೂ ತಿನ್ನದೆ, ಸಮಯ ಹಾಳು ಮಾಡದೆ, ಕೆಟ್ಟದ್ದನ್ನು ಮಾತಾಡದೆ, ಕೆಟ್ಟದ್ದನ್ನು ಯೋಚಿಸದೆ, ಪರದೂಷಣೆ ಮಾಡದೆ, ಹಾಗೆ ಎಲ್ಲ ರೀತಿಯ ನಿಯಂತ್ರಣಗಳೊಂದಿಗೆ 14 ಗಂಟೆಗಳ ಕಾಲ ಅವರು ಉಪವಾಸ ಆಚರಿಸ್ತಾರೆ. ಆ ಉಪವಾಸವನ್ನು ತೊರೆಯುವುದಕ್ಕೆ ಇಫ್ತಾರ್ ಅಂತ ಹೇಳುವುದು. ಯಾರು ಉಪವಾಸ ಆಚರಿಸಿದ್ದಾರೆ ಅವರು ಇಫ್ತಾರ್ ಮಾಡುವುದು. ಮತ್ತೆ ನಾವೆಲ್ಲ ಒಟ್ಟಿಗೆ ಸೇರಿದ್ದು ಯಾಕೆ ಅಂತ ಕೇಳಿದ್ರೆ, ಎಲ್ಲ ಧರ್ಮದವರು, ನಾವೆಲ್ಲ ಧರ್ಮ ಜಾತಿಗಳನ್ನು ಮೀರಿ ಇಂತಹ ಸಂಗಮಗಳಲ್ಲಿ ಭಾಗವಹಿಸುವುದು, ಇದೆಲ್ಲರೂ ಸೇರಿ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡಲಿಕ್ಕೆ ಅಲ್ಲ ಇಫ್ತಾರ್ ಸಂಗಮಗಳಂದ್ರೆ. ಹಾಗೆ ತಿಳ್ಕೊಳ್ಬಾರ್ದು. ನಾವೆಲ್ಲ ಸೇರಿ ಹಿಂದೂಗಳು, ಕ್ರಿಶ್ಚಿಯರು, ಕ್ರೈಸ್ತರೆಲ್ಲ ಸೇರಿ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡುವುದಕ್ಕೆ ಒಟ್ಟು ಸೇರಿರುವುದಲ್ಲ. ಹಾಗೆ ಯಾರು ಮಾಡಬಾರದು. ನಾವು ಒಟ್ಟು ಸೇರಿರುವುದು ಯಾಕೆಂದರೆ, ಇಫ್ತಾರ್ ಎಂಬುದು ಮುಸ್ಲಿಮರಿಗೆ ಬಹಳ ಸಂತೋಷದ ಒಂದು ಸಂದರ್ಭ. ಅದು ಲಿಸ್ಸಾಯಿಮಿ ಫರ್ಹತಾನಿ, ಫರ್ಹತುನಿಂದ ಫಿತ್ರಿಹಿ ವ ಫರ್ಹತುನಿಂದ ಲಿಕಾಇ ರಬ್ಬಿಹಿ ಅಂತ ಇದೆ. ಒಬ್ಬ ಉಪವಾಸಿಗನಿಗೆ 2 ಸಂತೋಷ ಇದೆ ಅಂದ್ರೆ, 2 ಸಂಭ್ರಮ. ಒಂದು 14 ಗಂಟೆಗಳ ಉಪವಾಸದ ನಂತರ ಉಪವಾಸ ತೊರೆಯುವಾಗ ಇರುವ ಸಂತೋಷ. ಆ ಸಂತೋಷದಲ್ಲಿ ಎಲ್ಲರೂ ಭಾಗಿಯಾಗುವುದು, ಒಟ್ಟಿಗೆ ಕೂತುಕೊಂಡು ತಿನ್ನುವುದು, ಕುಡಿಯುವುದು, ಸಂಭ್ರಮಿಸುವುದು, ಅಷ್ಟೇ ಇಫ್ತಾರ್ ಸಂಗಮ ಅಂದರೆ ಅಷ್ಟೇ. ನಾವೆಲ್ಲ ಒಟ್ಟಿಗೆ ಸೇರಿ ತಿನ್ನುವುದು, ಒಟ್ಟಿಗೆ ಸೇರಿ ಸಂಭ್ರಮಿಸುವುದು. ಹೀಗೆ ಇಫ್ತಾರ್ ಅಂತ ಹೇಳುವಾಗ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆಯನ್ನು ಎಲ್ಲರೂ ಸೇರಿ ಮಾಡುವುದಲ್ಲ, ಬದಲಾಗಿ ಮುಸ್ಲಿಮರ ಒಂದು ಧಾರ್ಮಿಕ ಆಚರಣೆ ಅದು ಇಫ್ತಾರ್. ಅವರು ತಿನ್ನುವಾಗ, ಕುಡಿಯುವಾಗ ನಾವು ಕೂಡ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಸಂತೋಷ ಸಂಭ್ರಮವನ್ನು ಹಂಚಿಕೊಳ್ಳುವ ಉದ್ದೇಶಕ್ಕಾಗಿ ಮಾತ್ರ ಜಗತ್ತಿನಾದ್ಯಂತ ಇಫ್ತಾರ್ ಸಂಗಮಗಳು ನಡೆಯುತ್ತದೆ. ಮತ್ತು ಇಂತಹ ಸಂಗಮಗಳು ಸಮಾಜದಲ್ಲಿ ಅಪನಂಬಿಕೆಗಳನ್ನು ಹೋಗಲಾಡಿಸುವಲ್ಲಿ, ಮನುಷ್ಯರ ಮಧ್ಯೆ ಇರುವ ಸಂಬಂಧಗಳನ್ನು ಬಲಪಡಿಸುವಲ್ಲಿ, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವಲ್ಲಿ ಇಂತಹ ಸಂಗಮಗಳೆಲ್ಲ ಬಹಳ ದೊಡ್ಡ ಪಾತ್ರ ವಹಿಸ್ತಾ ಇದೆ.
ನೋಡಿ, ಉಪವಾಸ ಅಂದರೆ ಉಪವಾಸ ಒಂದು ತರಬೇತಿ ಅಂತ, ಒಂದು ಟ್ರೈನಿಂಗ್ ಪೀರಿಯಡ್ ಅದು. ಉಪವಾಸ ಒಂದನೆಯದಾಗಿ ಮನುಷ್ಯನನ್ನು ತನ್ನ ದೇವನಿಗೆ ನಿಕಟಗೊಳಿಸುವ ಮಾರ್ಗ. ಯಾವ ದೇವ ನಮ್ಮನ್ನೆಲ್ಲ ಸೃಷ್ಟಿಸಿದ್ದಾನೋ, ಯಾವ ದೇವ ನಮಗೆ ಉಸಿರನ್ನು ಕೊಟ್ಟಿದ್ದಾನೋ, ಯಾವ ದೇವನ ಕೈಯಲ್ಲಿ ನಮ್ಮ ಜೀವನ ಮತ್ತು ಮರಣ ಇದೆಯೋ, ಆ ದೇವನೊಂದಿಗೆ ನಿಮ್ಮ ಸಂಬಂಧವನ್ನು ನೀವು ಬಲಪಡಿಸು. ಆ ದೇವನ ಆದೇಶಗಳನ್ನು ಪಾಲಿಸ್ತೇನೆ ಎಂಬ ಪ್ರತಿಜ್ಞೆ ಮಾಡು. ನಡು ಮಧ್ಯಾಹ್ನ ಸಮಯ, ವಿಪರೀತ ದಾಹ ಇದೆ, ನಿಮಗೆ ಗೊತ್ತಿದೆ ಅಲ್ಲ ಎಷ್ಟು ಸೆಕೆ ಇದೆ ಅಂತ. ಈಗ ವಿಪರೀತ ದಾಹ ಇರ್ತದೆ, ಮನೆಯಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇರುವುದು, ನೀರು ಕುಡಿದ್ರೂ ಯಾರಿಗೆ ಗೊತ್ತಾಗಲಿಕ್ಕೂ ಇಲ್ಲ. ಆದರೂ ಕೂಡ ನೀರು ಕುಡಿಯುವುದಿಲ್ಲ. ಯಾಕೆಂದರೆ ದೇವ ಹಾಕಿದ ಒಂದು ಗೆರೆ ಇದೆ, ಅದು ಮೀರಬಾರದು. ದೇವನ ಸಂಪ್ರೀತಿಯ ಬಯಕೆ, ದೇವನನ್ನು ಇಷ್ಟಪಡಬೇಕು ಎಂಬ ಆ ಇಚ್ಛೆ, ಆ ಆಗ್ರಹ, ಅಭಿಲಾಷೆ, ಅದರಿಂದಾಗಿ ಮಾತ್ರ ನೀರು ಕುಡಿಯದೇ ಇರಲಿಕ್ಕೆ ಸಾಧ್ಯ ಆಗುವುದು. ಬೇರೆ ಯಾವ ಕಾರಣಗಳು ಇಲ್ಲಲ್ಲ ಅದಕ್ಕೆ. ಅಂದರೆ ಉಪವಾಸ ಎಂಬುದು ನಿಮ್ಮನ್ನು ನಿಮ್ಮ ದೇವನಿಗೆ ನಿಕಟಗೊಳಿಸುವ ಮಾರ್ಗ, ದೇವನಿಗೆ ನಿಮ್ಮನ್ನು ನಿಕಟಗೊಳಿಸುವಂತಹ ದಾರಿ ಅದು. ದೇವನೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸುವ ಮಾರ್ಗ. ಯಾರಿಗೆ ದೇವನೊಂದಿಗೆ ಸಂಬಂಧ ಚೆನ್ನಾಗಿರುತ್ತದೆ ಅವನಿಗೆ ಎಲ್ಲ ಮನುಷ್ಯರೊಂದಿಗೂ ಅವನ ಸಂಬಂಧ ಚೆನ್ನಾಗಿರುತ್ತದೆ ಅಂತ, ಅದರ ರಿಸಲ್ಟ್ ಅದು. ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಯಾರಿಗೆ ದೇವನೊಂದಿಗೆ ಬಹಳ ಒಳ್ಳೆಯ ಸಂಬಂಧ ಇರುತ್ತದೆ, ದೇವನೊಂದಿಗೆ ಪ್ರಾಮಾಣಿಕವಾದ ಸಂಬಂಧ ಇರುತ್ತದೆ, ಅವನಿಗೆ ಮನುಷ್ಯರೊಂದಿಗೆ ಬಹಳ ಒಳ್ಳೆಯ ಸಂಬಂಧ ಇರುತ್ತದೆ, ಬಹಳ ಒಳ್ಳೆಯ ಸಂಬಂಧ ಇರುತ್ತದೆ. ನೋಡಿ, ನಮಗೆಲ್ಲೊಂದು ಒರಿಜಿನಾಲಿಟಿ ಇದೆ. ನಮ್ಮ ಒರಿಜಿನಾಲಿಟಿ ಯಾವುದು? ನಮ್ಮ ಜಾತಿ, ಧರ್ಮ, ಈ ಪರದೆಗಳನ್ನು ಸ್ವಲ್ಪ ಆಚೆ ಸರಿಸಿ ನೋಡಿ ನೀವು. ಮೊಬೈಲು, ಸೋಷಿಯಲ್ ಮೀಡಿಯಾ, ಇದನ್ನೆಲ್ಲ ಸ್ವಲ್ಪ ಆ ಪರದೆಯನ್ನೆಲ್ಲ ದೂರ ಸರಿಸಿದ್ರೆ ನಮಗೆಲ್ಲ ಒಂದು ಒರಿಜಿನಾಲಿಟಿ ಇದೆ, ನಾವೆಲ್ಲ ಮನುಷ್ಯರು ಎಂಬುದು. ನಾನೀಗ ಇಲ್ಲಿ ಕುಸಿದು ಬಿದ್ದೆ ಅಂತ ನೀವು ಅಂದುಕೊಳ್ಳಿ, ನಾನೀಗ ಭಾಷಣ ಮಾಡ್ತಾ ಇಲ್ಲಿ ಕುಸಿದು ಬೀಳ್ತೇನೆ, ನಿಮಗೇನಾಗ್ತದೆ? ನಿಮಗೆಲ್ಲ ಬಹಳ ಬೇಜಾರಾಗ್ತದೆ. ನೀವು ಯಾರು ನನ್ನ ಸಂಬಂಧಿಕರಲ್ಲ. ನಾನು ಪ್ರಸಾದ್ ರೈಯವರಲ್ಲ, ಏನು ಒಂದು ಧರ್ಮದವರು ಅಲ್ಲ, ಸಂಬಂಧಿಕರು ಅಲ್ಲ. ಈ ಕ್ಷಣದಲ್ಲಿ ನಾನು ಇಲ್ಲಿ ಕುಸಿದು ಬಿದ್ದರೆ ನಿಮಗೆಲ್ಲ ನೋವಾಗ್ತದೆ. ನನ್ನನ್ನು ಆಸ್ಪತ್ರೆಗೆ ಸಾಗಿಸಲಿಕ್ಕೆ, ನನ್ನ ಬದುಕನ್ನು ಉಳಿಸಿಕೊಳ್ಳಿಕ್ಕೆ ಪ್ರಸಾದ್ ರೈಯವರು, ಫಾದರ್ ಅವರು ಎಲ್ಲರೂ ಸೇರಿ ಆಹೋರಾತ್ರಿ ನೀವು ಕಷ್ಟಪಡುತ್ತೀರಿ. ಫಾದರ್ ಇವತ್ತು ನಿದ್ದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ನನಗಾಗಿ ಅವರು ನನ್ನ ಜೀವ ಉಳಿಲಿಕ್ಕೆ ಪ್ರಾರ್ಥಿಸ್ತಾರೆ ಅವರು. ಯಾಕೆ ಅಂತ ಕೇಳಿದ್ರೆ, ನಮ್ಮ ಈ ಜಾತಿ ಧರ್ಮದ ಈ ಪರದೆಗಳನ್ನೆಲ್ಲ ದೂರ ಸರಿಸಿದ್ರೆ ನಮಗೆಲ್ಲೊಂದು ಒರಿಜಿನಾಲಿಟಿ ಇದೆ, ನಾವೆಲ್ಲ ಮನುಷ್ಯರು ಎಂಬುದು. ನಾವೆಲ್ಲ ಮನುಷ್ಯರು. ಆ ಮನುಷ್ಯತ್ವ ನಮ್ಮಲ್ಲಿ ಜಾಗೃತವಾಗಿ ಇರ್ತದೆ. ಅದನ್ನು ಮತ್ತಷ್ಟು ಬಲಪಡಿಸಬೇಕಾದರೆ ಇಂತಹ ಸಂಗಮಗಳು ನಡೀತಾ ಇರ್ಬೇಕು. ಹೀಗೆ ನಾವೆಲ್ಲ ಒಟ್ಟು ಸೇರ್ತಾ ಇರ್ಬೇಕು. ಹಾಗೆ ಉಪವಾಸದ ಮೂಲಕ ನೀವು ದೇವನಿಗೆ ನಿಕಟರಾಗುವಾಗ ನೀವು ಮನುಷ್ಯರಿಗೆ ನಿಕಟರಾಗ್ತೀರಿ ಅಂತ. ಎರಡನೆಯದು, ಉಪವಾಸದ ಉದ್ದೇಶ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳುವುದು. ಬದುಕಿನ ಬಹಳ ದೊಡ್ಡ ಸವಾಲು ಯಾವುದು? ಬದುಕಿನ ಅತ್ಯಂತ ದೊಡ್ಡ ಚಾಲೆಂಜ್ ನಮ್ಮ ಮೇಲೆ ನಮಗೆ ನಿಯಂತ್ರಣ ಇರುವುದು. ಬದುಕಿನ ಬಹಳ ದೊಡ್ಡ ಚಾಲೆಂಜ್ ಅದು, ಅದಷ್ಟು ಸುಲಭ ಅಲ್ಲ. ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಇಲ್ಲ ಎಂದಾದರೆ ನೀವೆಷ್ಟು ದೊಡ್ಡ ವಿದ್ಯಾವಂತರಾಗಿರಲಿ, ಎಷ್ಟು ದೊಡ್ಡ ಅಧಿಕಾರ ನಿಮ್ಮ ಕೈಯಲ್ಲಿರಲಿ, ನೀವು ಏನಾಗ್ತೀರಿ ಎಂಬುದನ್ನು ಎಫ್ಟೀನ್ ಫೈಲ್ಸ್ ಇವತ್ತು ಹೇಳಿಕೊಡ್ತಾ ಇದೆ. ಮನುಷ್ಯನಿಗೆ ತನ್ನ ಮೇಲೆ ನಿಯಂತ್ರಣ ಇಲ್ಲದಿದ್ದರೆ ಜಗತ್ತನ್ನು ಆಳುತ್ತಿರುವಂತಹ ದೊಡ್ಡ ದೊಡ್ಡ ಆಡಳಿತಗಾರರು, ಬಹಳ ದೊಡ್ಡ ದೊಡ್ಡ ಧಾರ್ಮಿಕ ನೇತಾರರು, ಬಹಳ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು, ಎಲ್ಲರ ಕರ್ಮಕಾಂಡ ಬಯಲಾಗ್ತಾ ಇದೆ ಎಫ್ಟೀನ್ ಫೈಲ್ಸ್ನಲ್ಲಿ. ಜಗತ್ತಿಗೆ ಮಾನವ ಹಕ್ಕುಗಳನ್ನು ನಿರಂತರ ಬೋಧಿಸುವವರು, ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ನಿರಂತರ ಬೊಬ್ಬೆ ಹೊಡೆಯುವವರು, 9 ವರ್ಷದ 10 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಎಷ್ಟು ಕ್ರೂರವಾಗಿ ರೇಪ್ ಮಾಡಿದ್ದಾರೆ ಈ ಕಳ್ಳರು ಅಂತ ಎಫ್ಟೀನ್ ಫೈಲ್ಸ್ ಜಗತ್ತಿನಲ್ಲಿ ಎಲ್ಲರ ಮುಖವಾಡವನ್ನು ಇವತ್ತು ಕಳಚಿ ಹಾಕ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಎಂಬ ವ್ಯಕ್ತಿ ಹೇಗೆ ಅತ್ಯಂತ ಸಣ್ಣ ಪ್ರಾಯದ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡಿದ್ದ ಎಂಬುದನ್ನು ಹೆಣ್ಣು ಮಕ್ಕಳು ಹೋಗಿ ಸಾಕ್ಷ್ಯ ಹೇಳುವಾಗ, ಅವನ ಕರ್ಮಕಾಂಡ ಬಯಲಾಗುವಾಗ
ಅದಕ್ಕೆ ಕಂಡುಕೊಂಡ ದಾರಿ ಇರಾನ್ ಎಂಬ ಪರಮಾಧಿಕಾರ ಇರುವ ಒಂದು ಸ್ವತಂತ್ರ ದೇಶದ ಮೇಲೆ ಬಾಂಬ್ ಹಾಕಿ ಇವತ್ತು ಇಡೀ ಜಗತ್ತನ್ನು ಆತಂಕಕ್ಕೆ ದೂಡಿದ್ದಾರೆ. ಇಡೀ ಜಗತ್ತು ಇವತ್ತು ಆತಂಕದಲ್ಲಿದೆ. ಯಾವಾಗ ಪೆಟ್ರೋಲ್ ಬಂದಾಗ್ತದೆ ಅಂತ ಗೊತ್ತಿಲ್ಲ, ಯಾವಾಗ ಗ್ಯಾಸ್ ಬಂದಾಗ್ಬೋದು ಅಂತ ಗೊತ್ತಿಲ್ಲ, ಹೋಟೆಲ್ಸ್ಗಳೆಲ್ಲ ಬಂದಾಗ್ತಾ ಇದೆ. ಇಡೀ ಜಾಗತಿಕ ಇಕಾನಮಿ ಆರ್ಥಿಕ ವ್ಯವಸ್ಥೆ ಕುಸಿದು ಬೀಳ್ತಾ ಇದೆ. ಟ್ರಂಪ್ ತನ್ನ ಕರ್ಮಕಾಂಡವನ್ನು ಮುಚ್ಚುವುದಕ್ಕಾಗಿ ಮಾಡುತ್ತಿರುವ ಕೆಲಸ ಇದೆಲ್ಲ ಜಗತ್ತಿನಲ್ಲಿ ನಡೆಯುವ ನಾಟಕಗಳು. ಅಂದ್ರೆ ನಾನು ಹೇಳುತ್ತಿರುವುದು, ನಿಮ್ಮ ಮೇಲೆ ನಿಮಗೆ ನಿಯಂತ್ರಣ ಇಲ್ಲ ಎಂದಾದರೆ ನೀವೆಷ್ಟು ದೊಡ್ಡವರಾದರು, ನಿಮಗೆಷ್ಟು ಡಿಗ್ರಿಗಳಿದ್ರು, ನೀವು ಎಂತಹ ಸ್ಥಾನಮಾನದಲ್ಲಿದ್ದರು, ನೀವು ಏನಾಗ್ತೀರಿ ಎಂಬುದಕ್ಕೆ 3 ಲಕ್ಷ ಫೈಲ್ಸ್ಗಳಿದೆ, ಸ್ಟಿಮ್ಸ್ ಫೈಲ್ಸ್. ಎಲ್ಲಾ ಕಳ್ಳರು ಇದ್ದಾರೆ ಅದರಲ್ಲಿ, ಎಲ್ಲರ ಕರ್ಮಕಾಂಡಗಳು ಬಹಿರಂಗ ಆಗ್ತಾ ಇದೆ. ಇದೆಲ್ಲ ನಮಗೆ ಬಹಳ ದೊಡ್ಡ ಪಾಠ ಇದೆ. ಆದ್ದರಿಂದ ಉಪವಾಸದ ಮೂಲಕ ನಮ್ಮನ್ನು ನಾವು ನಿಯಂತ್ರಿಸುವ ಪಾಠ, ನನ್ನ ಇಚ್ಛೆಗಳಿಗೆ ಕಡಿವಾಣ ಹಾಕುವುದು. ನನಗೆಲ್ಲ ಯಾವಾಗಲೂ ಒಂದು ಮೇರೆ ಇರುವುದು, ಒಂದು ಮೇರೆಯ ಒಳಗೆ ನಾನು ಇರುವುದು. ನಾನೊಬ್ಬ ಮನುಷ್ಯನಿಗೆ ಕೆಲವು ಮೇರೆಗಳೆಲ್ಲ ಇರಬೇಕು. ಹಾಗೆ ನಮ್ಮ ಇಚ್ಛೆಗಳಿಗೆ ಕಡಿವಾಣ ಹಾಕುವ, ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವ ಒಂದು ದೊಡ್ಡ ಟ್ರೈನಿಂಗ್ ಆಗಿ, ಒಂದು ದೊಡ್ಡ ತರಬೇತಿಯಾಗಿ ಉಪವಾಸವನ್ನು ಕಲಿಸಿಕೊಡಲಾಗಿದೆ. ಮತ್ತು ಈ ಉಪವಾಸ ನಮ್ಮೆಲ್ಲರ ಮನಸ್ಸುಗಳನ್ನು ಜೋಡಿಸುವ, ಎಲ್ಲ ರೀತಿಯ ಕೆಟ್ಟ ಅಭ್ಯಾಸಗಳಿಂದ ಹೊರಗೆ ಬರಬೇಕೆಂಬುದು ಉಪವಾಸದ ಮೌಲ್ಯ. ಪ್ರತೀಕಾರದ ಮನೋಭಾವ, ಹಿಂಸೆ, ಜನರನ್ನು ದ್ವೇಷಿಸುವುದು, ಈ ಎಲ್ಲ ರೋಗಗಳಿಂದ ನೀವು ಮುಕ್ತರಾಗಬೇಕು, ಎಲ್ಲ ವೈರಸ್ಗಳಿಂದ ಮುಕ್ತರಾಗಬೇಕು, ಉಪವಾಸದ ಸಂದೇಶ. ಹಾಗೆ ಉಪವಾಸ, ಈದ್, ಇದೆಲ್ಲ ನಮ್ಮನ್ನು ಒಟ್ಟು ಸೇರಿಸುವ, ನಮ್ಮ ಸಂಬಂಧಗಳನ್ನು ಬಲಪಡಿಸುವ ಮತ್ತು ನಿಮ್ಮ ಎಲ್ಲಾ ರೋಗಗಳಿಗೆ ಇರುವ ಪರಿಹಾರದ ಒಂದು ಸಣ್ಣ ಘಟನೆ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಒಂದು ಊರಿನಲ್ಲಿ ಒಬ್ಬ ಡಾಕ್ಟರ್ ಇದ್ರಂತೆ. ಒಂದು ಗ್ರಾಮ ಅದು, ಆ ಗ್ರಾಮದಲ್ಲಿ ಅವರೊಬ್ಬರೇ ಡಾಕ್ಟರ್ ಇರುವುದು. ಆ ಗ್ರಾಮದ ಜನರಿಗೆ ಯಾವ ರೋಗ ಬಂದರೂ ಈ ಡಾಕ್ಟರೇ ಚಿಕಿತ್ಸೆ ಕೊಡಬೇಕು. ಆ ಡಾಕ್ಟರಿಗೆ ವಯಸ್ಸಾಯಿತು. ಹಳ್ಳಿಯವರಿಗೆಲ್ಲ ಆತಂಕ, ಈ ಡಾಕ್ಟರ್ ಸತ್ತು ಹೋದರೆ ನಾವೇನು ಮಾಡುವುದು ಅಂತ. ಹಾಗೆ ಎಲ್ಲರೂ ಡಾಕ್ಟರ್ ಬಳಿ ಹೋಗಿ ತಮ್ಮ ಆತಂಕವನ್ನು ತೋಡಿಕೊಳ್ತಾರೆ. ನೀವು ನಮ್ಮನ್ನು ಬಿಟ್ಟು ಹೋದರೆ ನಮಗೆ ದಾರಿ ಏನು, ನಮಗೆ ಚಿಕಿತ್ಸೆ ಕೊಡುವವರು ಯಾರು? ಡಾಕ್ಟರ್ ಹೇಳಿದ್ರಂತೆ, ಏನು ಹೆದರಬೇಡಿ, ನಾನು ಸಾಯುವಾಗ ನಿಮಗೆಲ್ಲ ಮದ್ದು ಬರೆದು ಕೊಟ್ಟೆ ಸಾಯ್ತೇನೆ ಅಂತ. ನಾನು ಸಾಯುವಾಗ ನಿಮಗೆಲ್ಲ ಮದ್ದು ಬರೆದು ಕೊಟ್ಟೆ ಸಾಯೋದು, ನಿಮಗೆ ಯಾವ ರೋಗವೂ ಬಾರದಂತೆ ಅಥವಾ ಯಾವ ರೋಗ ಬಂದರೂ ಗುಣವಾಗುವಂತೆ ಮದ್ದು ಬರೆದು ಕೊಟ್ಟೆ ಸಾಯ್ತೇನೆ ಅಂತ. ಒಂದು ದಿವಸ ಈ ಡಾಕ್ಟರ್ ಆ ಗ್ರಾಮದ ಎಲ್ಲ ಜನರನ್ನು ಕರೆದು ಸೇರಿಸಿದ್ರು ಒಂದು ಮೈದಾನದಲ್ಲಿ. ಜನರೆಲ್ಲ ಬಹಳ ಸಂತೋಷದಿಂದ, ಸಂಭ್ರಮದಿಂದ, ಕುತೂಹಲದಿಂದ ಭಾಗವಹಿಸಿದ್ದಾರೆ. ಇವತ್ತು ಡಾಕ್ಟರ್ ಮದ್ದು ಬರೆದು ಕೊಡ್ತಾರೆ, ಯಾವ ರೋಗವೂ ಬಾರದಂತೆ ಅಥವಾ ಯಾವ ರೋಗ ಬಂದರೂ ಗುಣ ಆಗುವ ಮದ್ದು ಕೊಡ್ತಾರೆ ಇವತ್ತು ಡಾಕ್ಟರ್. ಹಾಗೆ ಡಾಕ್ಟರ್ ಎಲ್ಲರನ್ನು ಸೇರಿಸಿದ್ರು, ಒಂದು ಚೀಟಿ ಮತ್ತು ಒಂದು ಪೆನ್ನು ಕೊಟ್ಟರು. ಜನರೆಲ್ಲ ಕಾಯ್ತಾ ಇದ್ದಾರೆ ಮದ್ದು ಬರೀಲಿಕ್ಕೆ. ಡಾಕ್ಟರ್ ಹೇಳಿದ್ರು, ಬರೀರಿ ಮದ್ದು, ಯಾವ ರೋಗವೂ ಬಾರದಂತೆ ಅಥವಾ ಯಾವ ರೋಗ ಬಂದರೂ ಗುಣ ಆಗಲಿಕ್ಕೆ ಮದ್ದು ಬರೀರಿ, ಪ್ಯಾರ್ और ಮೊಹಬ್ಬತ್ ಅಂತ ಹೇಳಿದ್ರು. ಜನರನ್ನು ಪ್ರೀತಿಸಿ ಅಂತ, ಜನರನ್ನು ಪ್ರೀತಿಸಿ, ಅದೇ ಎಲ್ಲ ರೋಗಗಳಿಗೆ ಮದ್ದದು ಅಂತ. ಆಗ ಯಾರೋ ಒಬ್ಬ ಬುದ್ಧಿವಂತ, ನಮ್ಮಂತ ಬುದ್ಧಿವಂತರೆಲ್ಲ ಇರ್ತಾರಲ್ಲ, ಅವ ಎದ್ದು ನಿಂದು ಕೇಳಿದಂತೆ ಅದರಿಂದ ಗುಣ ಆಗದಿದ್ರೆ ಏನಾಗಬೇಕು ಅಂತ. ಅದಕ್ಕೆ ಡಾಕ್ಟರ್ ಹೇಳಿದ್ರಂತೆ, ಡೋಸ್ ಹೆಚ್ಚು ಮಾಡಿ ಅಂತ. ಡೋಸ್ ಹೆಚ್ಚು ಮಾಡಿ, ಹೆಚ್ಚು ಪ್ರೀತಿಸಿ, ಆವಾಗ ಎಲ್ಲ ರೋಗ ಗುಣ ಆಗ್ತದೆ ಅದು. ಆದ್ದರಿಂದ ಸಹೋದರರೇ, ನಮ್ಮೆಲ್ಲ ರೋಗ ಗುಣ ಆಗಲಿಕ್ಕೆ ಇರುವ ಮದ್ದದ್ದು ನಮ್ಮ ಮನಸ್ಸು ಸ್ವಚ್ಛ ಆಗಲಿಕ್ಕೆ, ಧಾರಾಳ ರೋಗಗಳಿಂದ ನಾವು ಮುಕ್ತರಾಗಲಿಕ್ಕೆ, ಬಹಳ ಸಂತೋಷದಿಂದ ಬದುಕಲಿಕ್ಕೆ ಇರುವ ದಾರಿ ಏನೆಂದರೆ ಜನರನ್ನೆಲ್ಲ ಪ್ರೀತಿಸ್ಬೇಕು. ಜಾತಿ ಧರ್ಮ ಇದನ್ನೆಲ್ಲ ನೋಡದೆ ನಮ್ಮ ಮನುಷ್ಯತ್ವ ಇದೆಯಲ್ಲ, ನಮ್ಮ ಒಳಗೆ ಒಂದು ಮನುಷ್ಯತ್ವ ಇದೆ ಅಲ್ಲ, ಅದು ಯಾವಾಗಲೂ ಜೀವಂತ ಆಗಿರಬೇಕು. ಅದು ಯಾವಾಗಲೂ ಆ ಮನುಷ್ಯತ್ವ ಎಂಬುದು ಬಹಳ ಬಲಿಷ್ಠವಾಗಿರಬೇಕು, ಅದೆಂದೂ ದುರ್ಬಲ ಆಗಬಾರದು. ಹಾಗೆ ಬಹಳ ಪ್ರೀತಿಯಿಂದ ಬದುಕುವುದಾದರೆ ನಾಳೆ ನಮ್ಮ ಮಕ್ಕಳು ಕೂಡ ಹಾಗೆ ಈ ಸಮಾಜದಲ್ಲಿ ಬದುಕುತ್ತಾರೆ. ಅಂತಹ ಒಂದು ಸಮಾಜದ ಕಲ್ಪನೆಯೊಂದಿಗೆ ಇಂತಹ ಸಂಗಮಗಳು ಧಾರಾಳ ಈ ಸಮಾಜದಲ್ಲಿ ನಡೆಯಲಿ. ಹಾಗೆ ನಾವೆಲ್ಲ ಪರಸ್ಪರ ಪರಿಚಯ ಪಟ್ಟುಕೊಳ್ಳುವುದಕ್ಕೆ, ನಮ್ಮ ಸಂಬಂಧಗಳು ಮತ್ತಷ್ಟು ಬಲಿಷ್ಠವಾಗುವುದಕ್ಕೆ ಈ ಇಫ್ತಾರ್ ಕೂಟ ಒಂದು ಪ್ರೇರಣೆಯಾಗಲಿ ಎಂಬ ಹಾರೈಕೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಕೊನೆಯದಾಗಿ ಅಧ್ಯಕ್ಷೀಯ ಭಾಷಣಕ್ಕಾಗಿ ಶ್ರೀ ಪ್ರಸಾದ್ ರೈ ಕಲ್ಲೆಮಾರು ಅಧ್ಯಕ್ಷರು ಸದ್ಭಾವನಾ ವೇದಿಕೆ ಇವರನ್ನು ಆಹ್ವಾನಿಸ್ತಾರೆ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸಂಘಟಕರ ಕರೆಗೆ ಹೋಗೊಟ್ಟು ಇಲ್ಲಿ ಸಜ್ಚಿಂತನೆಯುಳ್ಳ ಎಲ್ಲ ನಾಗರಿಕ ಬಂಧುಗಳೇ, ನಿಮಗೆಲ್ಲ ನನ್ನ ಪ್ರೀತಿಯ ಮನಗಳು. ಈಗಾಗಲೇ
ಮೂರೂ ಧರ್ಮದ ಮೇಧಾವಿಗಳು, ಹಿರಿಯರು, ಚಿಂತಕರು ಅತ್ಯಂತ ವಿಷಯಗಳನ್ನು ಹೇಳಿದ್ದಾರೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯ ನೆಲೆಯಲ್ಲಿ ನಾನು ಅವರೆಲ್ಲರ ಮಾತನ್ನು ಗೌರವಿಸುತ್ತೇನೆ. ಹಾಗೂ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದು ವಚನಕಾರರು ನೂರಾರು ವರ್ಷಗಳಿಂದ ಹಿಂದೆ ಹೇಳಿದಂತಹ ಮಾತು. ನಿನ್ನ ಒಂದು ಕೆನ್ನೆಗೆ ಹೊಡೆದರೆ ನಿನ್ನ ಮತ್ತೊಂದು ಕೆನ್ನೆಯನ್ನು ತೋರಿಸು ಅನ್ನತಕ್ಕಂಥ ಮಾತನ್ನು ಯೇಸು ಕ್ರಿಸ್ತರವರು ಹೇಳಿದ್ದಾರೆ. ಪವಿತ್ರವಾದ ಕುರಾನ್ ಗ್ರಂಥದಲ್ಲಿ ಏನಿರುವುದು, ನೀನು ನಿನ್ನ ಮನೆಯ ಬದಿ ಮನೆಯನ್ನು ಹಸಿರಿರುವಾಗ ನೀನು ಹೊಟ್ಟೆ ತುಂಬ ಊಟ ಮಾಡಬೇಡ. ಎಲ್ಲ ಧರ್ಮಗಳ ತಿರುವು ದಯೆಯೇ ಧರ್ಮದ ಮೂಲವಯ್ಯ. ಯಾವ ಗ್ರಂಥಗಳು ಕೂಡ ನೀನು ಕೆಟ್ಟದ್ದನ್ನು ಮಾಡು, ನೀನು ಬೇಡದನ್ನು ಮಾಡು, ಮತ್ತೊಬ್ಬರಿಗೆ ಅನ್ಯಾಯ ಮಾಡುವಂತಕ್ಕಂಥ ವಿಷಯವನ್ನು ಹೇಳಿಲ್ಲ. ಎಲ್ಲರೂ ಹೇಳುವುದು ಒಂದೇ, ಎಲ್ಲ ಧರ್ಮಕ್ಕಿಂತಲೂ ಮಿಗಿಲಾದ ಧರ್ಮ ಅದು ಮಾನವ ಧರ್ಮ. ನಾವೆಲ್ಲ ಮಾನವೀಯತೆಯಲ್ಲಿರಬೇಕು. ನಾವೆಲ್ಲ ಯಾವುದೇ ಜಾತಿ, ಧರ್ಮ, ಮತ ಇದ್ರೂ ಕೂಡ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲ ಭಾರತೀಯರು, ನಾವೆಲ್ಲ ಅಣ್ಣ ತಮ್ಮಂದಿರು ಅಂತಕ್ಕಂಥ ಮಾತನ್ನು ನಾವೆಲ್ಲ ಒಪ್ಪಿಕೊಳ್ಬೇಕು. ಇಂದು ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು ಎಲ್ಲ ಸೇರಿದ್ದಾರೆ. ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡದೆ, ಮೊನ್ನೆ ನಾನು ಕೋಣಾಜೆಯ ಮಂಗಳ ಗಂಗೋತ್ರಿಯ ಯೂನಿವರ್ಸಿಟಿಯ ಬಸ್ ಸ್ಟಾಪ್ ಅಲ್ಲಿ ಕಾರು ಓಡಿಸುತ್ತಾ ಬರುವ ಒಂದು ದೃಶ್ಯವನ್ನು ಕಂಡೆ. ಅದನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಶುಭ್ರವಾದ ನಿಲುವಂಗಿಯನ್ನು ಧರಿಸಿ, ತಲೆಗೆ ನಮ್ಮ ಮುಸ್ಲಿಂ ಟೋಪಿಯನ್ನು ಇಟ್ಟು, ಒಳ್ಳೆಯ ಗಡ್ಡವನ್ನು ಟ್ರಿಮ್ ಮಾಡಿದ ಒಂದು, ಬಹುಶಃ ಅದು ಮುಸ್ಲಿಂ ಧರ್ಮಗಳು ಇರಬಹುದು, ಅವರು ಒಂದು ಕೈನೆಟಿಕ್ ಅನ್ನು ಓಡಿಸ್ತಾ ಇದ್ದಾರೆ. ಅದರ ಹಿಂದೆ ನಾನು ನೋಡಿದೆ, ಕೇಸರಿಯ ಉದ್ದಯ್ಯನ ನಿಲುವಂಗಿ, ದೊಡ್ಡ ಜುಟ್ಟು, 3 ನಾಮ, ಇದರದ್ದು ರುದ್ರಾಕ್ಷಿಯ ಮಾಲೆ, ಅವರು ಹಿಂದೆ ಕೂತ್ಕೊಂಡಿದ್ದಾರೆ. ಇದು 2 ದಿನದ ಹಿಂದೆ ನಾನು ನೋಡಿದಂತಹ ದೃಶ್ಯ. ಅವರು ಈ ಯಾವುದೇ ಲೋಕದ ಗೊಡವೆ ಇಲ್ಲದೆ ಅವರು ಅವರಷ್ಟಕ್ಕೆ ಅನ್ಯೋನ್ಯ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅದು ಸುಡು ಬಿಸಿಲು 12 ಗಂಟೆ. ಬಹುಶಃ ಈ ಮುಸ್ಲಿಂ ಧರ್ಮಗುರಿಗೆ ತಾನೊಬ್ಬನನ್ನು ತನ್ನ ಸ್ಕೂಟರ್ನಲ್ಲಿ ಕರ್ಕೊಂಡು ಹೋಗಿ ಈ ಬಿಸಿಲಿನ ತಾಪದಿಂದ ರಕ್ಷಿಸಿದ್ದೇನೆ ಅನ್ನತಕ್ಕಂಥ ಸಮಾಧಾನ, ಈ ಹಿಂದೂವಿಗೆ ತನ್ನನ್ನು ಈ ಮುಸ್ಲಿಂ ಬಂದು ತನ್ನನ್ನು ಈ ಬಿಸಿಲಿನ ತಾಪದಿಂದ ರಕ್ಷಿಸಿ ಇಲ್ಲಿ ಬಿಟ್ಟ ಅನ್ನತಕ್ಕಂಥ ಒಂದು ಸಮಾಧಾನದ ಚಿತ್ತ, ಈ ದೃಶ್ಯಗಳು ನಿರಂತರವಾಗಿ ನಮಗೆ ಸಿಗುವಂತಾಗಲಿ. ನಾವೆಲ್ಲ ಈ ದೇಶಕ್ಕೋಸ್ಕರ ಪ್ರಾರ್ಥಿಸೋಣ. ಜಗತ್ತು ಇವತ್ತು ತಲ್ಲಣಗೊಂಡಿದೆ. ಸುಮಾರು 10 ರಾಷ್ಟ್ರಗಳು ಯುದ್ಧ ಸನ್ನದ್ಧವಾಗಿದೆ. ಕೊರೋನಾಕ್ಕಿಂತಲೂ ಭೀಕರ ಸ್ಥಿತಿ ಬರುವಂತಹ ಪರಿಸ್ಥಿತಿ ನಮ್ಮದಾಗಿದೆ. ಆದ್ದರಿಂದ ವಿಶ್ವಶಾಂತಿಗಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ನಾವೆಲ್ಲ ಅಲ್ಲಾಹು, ನಾವು ನಂಬಿದಂಥ ದೇವರು ಹಾಗೂ ಭಗವಂತನ ದಯದಿಂದ ಎಲ್ಲರೂ ಸುಖ, ಶಾಂತಿ, ನೆಮ್ಮದಿಯಿಂದ ಸಹೋದರರಂತೆ ಬಾಳುವ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಈ ಒಂದು ಇಫ್ತಾರ್ ಕೂಟವನ್ನು ಸಂಘಟಿಸಿದಂತಹ ಸ್ಮ್ಯಾಶ್ ಬ್ಯಾಡ್ಮಿಂಟನ್ ತುಕ್ಕೊಟ್ಟು, ಸದ್ಭಾವನಾ ವೇದಿಕೆ ಉಳ್ಳಾಲ, ಹೊಸಕುರಲ್ ಬಳಗ ಹಾಗೂ ಜಮಾತೆ ಇಸ್ಲಾಂ ಹಿಂದ್ ಇವರನ್ನು, ಎಲ್ಲ ತಂಡದ ಸದಸ್ಯರನ್ನು ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಸಂಘಟನೆಗಳಿಂದ ಅನೇಕ ಇಂತಹ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಮೂಡಿ ಬರಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಇರಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಗೌರವದ ವಂದನೆಗಳು.